ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಬೆಳಕಿನ ಹಬ್ಬವನ್ನು ಮನೆಯೊಳಗೆ ಮನದೊಳಗೆ ಸ್ವಾಗತ ಮಾಡ್ತಾ ಮೈ ತುಂಬಿಸಿಕೊಳ್ಳುವಂತಹ ಮನ ತುಂಬಿಸಿಕೊಳ್ಳುವಂಥ ವಿಶೇಷವಾದ ಕಾರ್ಯಕ್ರಮ ಸ್ಪಂದನ ವಾಹಿನಿ ಮೂಲಕ ಮೂಡಿ ಬರ್ತಾ ಇದೆ. ಸಾಹಿತ್ಯದ ಪ್ರಭೆಯ ಬೆಳಕಿನ ಬೀಜದ ಬಹಳ ವಿಶೇಷವಾಗಿರತಕ್ಕಂಥ ಹಣತೆ ಹಚ್ಚುವಂಥ ಕಾರ್ಯಕ್ರಮ ಇವತ್ತು ಪುಟ್ಟ ಪುಟ್ಟ ಕವಿತೆಗಳ ಮೂಲಕ ದೀಪಾವಳಿ ನೆನಪಿಸಿಕೊಳ್ಳುವಂತಹ ಬೆಳಕನ್ನು ಸ್ವಾಗತಿಸುವಂಥ ಕಾರ್ಯಕ್ರಮವನ್ನು ನಮಗೆ ನಡೆಸ್ಕೊಡ್ತಾ ಇದ್ದೇವೆ. ತಮ್ಮ ಜೊತೆಗೆ ಸ್ನೇಹಿತರೆ 2 ಪ್ರಸಿದ್ಧವಾಗಿರ್ತಕ್ಕಂಥ ಕವಯಿತ್ರಿಯರಿದ್ದಾರೆ. ಸಾಕಷ್ಟು ಪ್ರಶಸ್ತಿಗಳನ್ನ ಸಂಪಾದಿಸಿಕೊಂಡವರು, ಸಾಕಷ್ಟು ಕವನ ಸಂಕಲನ ಹೊರ ತಂದಿರತಕ್ಕಂಥವ್ರು, ಸಾಹಿತ್ಯವನ್ನು ತುಂಬ ಚೆನ್ನಾಗಿ ಆರಾಧನೆ ಮಾಡಿಕೊಂಡವರು, ಆವಾಹನೆ ಮಾಡ್ಕೊಂಡಿರ್ತಕ್ಕಂಥವ್ರು. ನಾನು ಅವ್ರನ್ನ ಅತ್ಯಂತ ಪ್ರೀತಿಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು, ಅವರನ್ನು ಪರಿಚಯ ಕೂಡ ಮಾಡಬೇಕು, ಅವರ ಕವಿತೆಗಳನ್ನು ತಮ್ಮ ಪ್ರೆಸೆಂಟ್ ಮಾಡಬೇಕು. ಸ್ನೇಹಿತರೆ, ದೀಪಾವಳಿ ಅಂದರೆ ಬೆಳಕಿನ ಹಬ್ಬ, ಕತ್ತಲಿನ ದೂರ ಓಡಿಸುವಂಥ ಹಬ್ಬ. ಆ ಬೆಳಕನ್ನು ನಮ್ಮೊಳಗೆ ತುಂಬಿಸ್ಕೊಳ್ತಾ ಆಧ್ಯಾತ್ಮಿಕ ಬೆಳಕಿಗೆ ಕನೆಕ್ಟ್ ಮಾಡುವಂಥ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಬೆಳಕಿನ ಹಣತೆ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಜ್ಯೋತಿ ಗುರುಪ್ರಸಾದ್ ಅವರು ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ. ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಸಾಹಿತ್ಯವರು, ಸಾಕಷ್ಟು ಕೃತಿ ರಚನೆ ಮಾಡಿರ್ತಕ್ಕಂಥವ್ರು, ವೈಚಾರಿಕವಾಗಿರ್ತಕ್ಕಂಥ ಲೇಖನಗಳನ್ನು ಬರೆದಿರ್ತಕ್ಕಂಥವ್ರು. ಅವರು ಬರೆದಿರ್ತಕ್ಕಂತಹ ಎಲ್ಲ ಕವಿತೆಗಳಲ್ಲಿ ಕೂಡ ಆಪ್ತವಾದ ಭಾವ ಇದೆ, ದೈವಿಕವಾದ ಭಾವ ಇದೆ, ಪ್ರೀತಿ ಭಾವ ಇದೆ. ನಾನು ವಿಶೇಷವಾಗಿ ಅದನ್ನು ಗಮನಿಸ್ಕೊಂಡವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ನಾಡಿನ ಅತಿ ಶ್ರೇಷ್ಠವಾಗಿರತಕ್ಕಂತಹ ಕಡೆಗೋಡ್ಲು ಪ್ರಶಸ್ತಿ, ಅತಿಮ ಪ್ರಶಸ್ತಿ ಮತ್ತು ಪುತ್ತೂರು ಕನ್ನಡಿಸ್ಕೊಟ್ಟಿರ್ತಕ್ಕಂಥ ಉಗ್ರಾಣ ಪ್ರಶಸ್ತಿ ಕೂಡ ಸಂಪಾದಿಸಿಕೊಂಡಿರ್ತಕ್ಕಂಥವ್ರು. ಸಾಕಷ್ಟು ಕವನ ಸಂಕಲನ ಜನಪ್ರಿಯವಾಗಿದೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಹಾಗೆಯೇ ಪೂರ್ಣಿಮಾ ಸುರೇಶ್ ಅವರು ಈ ಕಾರ್ಯಕ್ರಮ ಬಂದಿದ್ದಾರೆ. ಸಾಕಷ್ಟು ಕವನ ಸಂಕಲನ ಮೂಲಕ ಮೂಡಿ ಬಂದಿರತಕ್ಕಂಥವರು. ಈ ವರ್ಷಾಂತವರ ಒಂದು ವಿಶೇಷವಾಗಿರ್ತಕ್ಕಂಥ ಸಾಹಿತ್ಯ ಸಾಧನೆಗೋಸ್ಕರ ಕರ್ನಾಟಕ ರಾಜ್ಯದ ವಿಶೇಷವಾದ DX ಮ್ಯಾಕ್ಸ್ ಪ್ರಶಸ್ತಿ ಅವರನ್ನು ಅರಸ್ಕೊಂಡು ಬಂದಿರತಕ್ಕಂಥದ್ದು. ಸಾಕಷ್ಟು ಎತ್ತರವಾದ ವೇದಿಕೆಯಲ್ಲಿ ಅವರು ಆ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ. ನಮ್ಗೆ ತುಂಬ ಹೆಮ್ಮೆಯನ್ನು ತಂದುಕೊಟ್ಟಿದೆ. ಅವರನ್ನು ಕೂಡ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಅವರಿಬ್ಬರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ಅಕ್ಕ ಜ್ಯೋತಿಯವರಿಗೆ ಮತ್ತು ಪೂರ್ಣಿಮಾ ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ. ದೀಪಾವಳಿ ಹಬ್ಬದ್ದು ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಕುಟುಂಬಕ್ಕೆ ಕೂಡ ಶುಭಾಶಯಗಳನ್ನು ಕೋರ್ತಾ ನೇರವಾಗಿ ನೀವು ದೀಪಾವಳಿ ಹಬ್ಬವನ್ನು ಪ್ರವೇಶಿಸಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಜ್ಯೋತಿ ಮೇಡಮನ್ನು ಬಹಳ ಪ್ರೀತಿಯಿಂದ ಮತ್ತೆ ಸ್ವಾಗತ ಮಾಡ್ತೇನೆ ಕಾರ್ಯಕ್ರಮಕ್ಕೆ. ಹೇಗೆ ಬೆಳಕನ್ನು ನೋಡ್ತೀರಿ ನೀವು ಅಂತ ಹೇಳಿ? ಬೆಳಕನ್ನು ಒಳಬೆಳಕು ಹೊರಬೆಳಕು ಒಂದಾಗಿ ನೋಡ್ತೀನಿ ನಾನು. ಹಣತೆ ಹಚ್ಚುವಾಗ ಕೂಡ ಕತ್ತಲೆನೂ ಧ್ಯಾನಿಸ್ತೀನಿ. ಆ ಕತ್ತಲೆ ಇದ್ದಿದ್ದರಿಂದ ತಾನೇ ಆ ಬೆಳಕಿನ ಅಸ್ತಿತ್ವ. ಆ ರೀತಿ ಸಂಕೇತ ಮನಸ್ಸಿನಲ್ಲಿ ತನಗೆ ತಾನೇ ಬಂದ್ಬಿಡುತ್ತೆ. ದೀಪ ಹಚ್ಚಿದ್ರೂ ಒಂದು ಬೆಳಕು ಬೇಕು. ಹಿಂಸೆ, ಇಂಥ ನಕಾರಾತ್ಮಕ ಮನೋಭಾವ ಕೂಡ ಕತ್ತಲೆ ಆಗುತ್ತೆ. ಜೊತೆಗೆ ಕೆಲವೊಮ್ಮೆ ಹೂ ಅರಳಕ್ಕೆ ಕೂಡ ಕತ್ತಲೆ ಸಾನ್ನಿಧ್ಯ ಬೇಕು. ಹಾಗೆ ಕತ್ತಲೆಗೆ ಬೆಳಕಿನ ಆಸರೆ, ಬೆಳಕಿಗೆ ಕತ್ತಲೆ ಆಸರೆ, ಇದೆಲ್ಲ ಸೇರಿ ಇರುವಿಕೆನ ಅರ್ಥ ಮಾಡ್ಕೊಳ್ಳೋಕ್ಕೆ ವಾಸ್ತವವಾಗಿ ನಾನು ಬೆಳಕನ್ನು ಧ್ಯಾನಿಸೋಕ್ಕೆ ಇಷ್ಟಪಡ್ತೀನಿ. ಹೌದು, ತುಂಬ ಚೆನ್ನಾಗಿ ಹೇಳಿದ್ರಿ. ತುಂಬ ಚೆನ್ನಾಗಿ ಸಾಹಿತ್ಯವನ್ನು ಓದ್ಕೊಂಡವರು ನೀವು. ಸಾಹಿತ್ಯ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡವರು. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಕೂಡ MA ಮಾಡ್ಕೊಂಡವರು. ಭಾಳ ವಿಶೇಷವಾಗಿರ್ತಕ್ಕಂಥ ಟೀಚರ್ ನೀವು. ನಿಮಗೆ ತುಂಬ ನಮ್ಗೆ ಗೌರವ ಇದೆ. ಪೂರ್ಣಿಮಾ ಸುರೇಶ್ ಅವರು ಬಹಳ ಪ್ರೀತಿಯಿಂದ ಕಾರ್ಯಕ್ರಮ ಆಂತರಿತರಾಗಿದ್ದಾರೆ. ನಿಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ನೀವು ಹೇಗೆ ಬೆಳಕನ್ನು ನೋಡ್ತೀರಂತ ಹೇಳಿ? ಅದೇ ಇವಾಗಷ್ಟೇ ಜ್ಯೋತಿ ಅಕ್ಕ ಹೇಳಿದರು, ಅಂದರೆ ಒಳ ಬೆಳಕು ಹೊರ ಬೆಳಕು ಅಂತ. ನಿಜ, ಕತ್ಲೆ ಇಲ್ದಿದ್ರೆ ಆ ಬೆಳಕಿನ ಅಸ್ತಿತ್ವವೇ ಇಲ್ಲ ಅಂತ ಅನಿಸುತ್ತೆ. ಬೆಳಕಿನಲ್ಲೇ ಇದ್ದರೆ ನಮಗೆ ಕತ್ಲೆ ಏನು, ಕತ್ತಲಿಂದ ಬೆಳಕಿನೆಡೆಗೆ ನಾವು ಸಾಗುವಂತಹ ಆ ಏನು ಯಾನ ಇದೆಯಲ್ಲ, ಅದು ನಿಜವಾದ ದೀಪಾವಳಿ ಅಂತ ನಾವು ಅದಕ್ಕೋಸ್ಕರನೇ ಹೇಳ್ತೀವಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್, ಅಂದರೆ ತಮದಿಂದ ನಾವು ಜ್ಯೋತಿಯೆಡೆಗೆ ಸಾಗಬೇಕು ಅಂತ. ದೀಪಾವಳಿ ಆಚರಣೆ ಕೂಡ ಹಾಗೆ ಅಮಾವಾಸ್ಯೆ ಹತ್ತಿರ ಬರೋಗಾಗುತ್ತೆ ಹೊರತು ಹುಣ್ಣಿಮೆ ಹತ್ತಿರದಲ್ಲಿ ಅಲ್ಲ. ಯಾಕಂದರೆ ಆ ದಟ್ಟ ಕತ್ತಲಿಂದ ಪುಟ್ಟ ಪುಟ್ಟ ಆ ಹಣತೆಗಳು ಕೂಡ ತಮ್ಮ ಪ್ರಭೆಯನ್ನು ಬೀರಿ ತಮ್ಮ ಅಸ್ತಿತ್ವವನ್ನು, ನಿಜವಾದ ಅಸ್ತಿತ್ವವನ್ನು ನಮಗೆ ತೋರಿಸಿಕೊಡುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಅಂತರಂಗದ ಬೆಳಕನ್ನು ಕೂಡ ನಾವು ಅನಾವರಣ ಮಾಡ್ಬೋದು ಅನ್ನೋದು. ಇಲ್ಲಿ ನಿರಾಸೆ ಆಗಬೇಕಾಗಿಲ್ಲ. ನಾವು ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಕುಸಿದು ಬಿದ್ದಾಗ ಆ ಭಾವ ನಮ್ಮಲ್ಲಿ ಬಂದಾಗ ಕೂಡ ಇಲ್ಲ, ಒಂದು ಪುಟ್ಟ ಕಿಡಿ ಕೂಡ ಅದು ಜ್ಯೋತಿಯಾಗಬಲ್ಲದು ಅನ್ನುವಂತಹ ಒಂದು ಒಳ್ಳೆ ಸಂದೇಶ ಕೊಡುವಂಥದ್ದು ದೀಪಾವಳಿ ಅಂತ. ನಮ್ಮ ಸಾತ್ವಿಕವಾದ ಭಾವಗಳಿದ್ರೆ ಮಾತ್ರ ಬೆಳಕು ಅರಳುವಂಥದ್ದು. ನಿಜ. ತಾಮಸ ಮನಸ್ಸುಗಳಿದ್ದಾಗ ಬೆಳಕರಳಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಹಿಂಸೆಯನ್ನು ಕೂಡ ಒಂದು ಕತ್ತಲೆ ಅಂತ ಕರೆದು, ರಕ್ತಪಾತವನ್ನು ಕೂಡ ಒಂದು ಕತ್ತಲೆ ಅಂತ ಕರೆದು, ಸೊ ಮನಸ್ಸಿನ ತಮ್ಮವನ್ನು ಹೋಗಲಾಡಿಸುವಂಥ ಬೆಳಕು ಬರಲಿ ಅಂತ ಹೇಳುವಂಥದ್ದು. ನಾನು ಸುಮ್ಮನೆ ಹಣತೆ ಹಚ್ಚುವಂಥದ್ದಲ್ಲ, ಮನಸ್ಸಿನ ಒಳಗೆ ಹಣತೆ ಹಚ್ಚುವಂಥ ಕೆಲಸಗಳಾಗಲಿ ಅಂತ ಹೇಳುವಂಥದ್ದು. ಸೊ ಬೆಳಕಿನ ಬಗ್ಗೆ ತುಂಬ ಸುಂದರವಾಗಿರ್ತಕ್ಕಂಥ ಕವನ ತಗೊಂಡ್ಬಂದಿದ್ರಿ ಇವತ್ತು. ಸೊ ಬೆಳಕಂದ್ರೆ ಬರೀ ಹಣತೆಗಳೇ, ಬರೀ ಬೆಳಕುಗಳೇ ಆಗಬೇಕು ಅಂತಿಲ್ಲ. ತಾಮಸ ಪ್ರವೃತ್ತಿಯನ್ನು ಹೋಗಲಾಡಿಸುವಂಥ ಕೆಲಸ, ಸಾತ್ವಿಕವಾಗಿರ್ತಕ್ಕಂಥ ಪ್ರಭೆಯನ್ನು ತುಂಬಿಸಿಕೊಳ್ಳುವಂಥ ಕೆಲಸ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಲಿ ಅಂತ ಆಸೆ ಪಡ್ತೇನೆ. ಜೊತೆಗೆ ಮೊದಲ ಕವನವನ್ನು ಪ್ರೆಸೆಂಟ್ ಮಾಡ್ತೇನೆ.
ಮೊದಲನೇದಾಗಿ ನಾನು ಕೃಷ್ಣ ಸ್ಮರಣೆ ಅನ್ನೋ ಕವಿತೆನ ಓದಕ್ಕೆ ಇಷ್ಟಪಡ್ತೀನಿ. ಕೃಷ್ಣ ಅಂದರೂ ಕೂಡ ಕಪ್ಪು ಬಣ್ಣ ಇದನ್ನು ಕೂಡ ಪ್ರತಿನಿಧಿಸ್ತಾನೆ. ಆದರೆ ಅವನು ದೈವಿಕವಾಗಿ ಕೂಡ ಹೇಗೆ ಪ್ರತಿನಿಧಿಸ್ತಾನೆ, ಯಾವುದು ನಿಜಕ್ಕೂ ದಕ್ಕುತ್ತೆ ಅನ್ನೋವಂಥದ್ದನ್ನ ನಾನು ಅವಲೋಕಿಸೋಕ್ಕೆ ಇಷ್ಟಪಡ್ತೀನಿ. ಇದು ಬೆಳಕಿನ ದಾರಿ ಅಂತ ತಿಳ್ಕೊಂಡಿದ್ದೀನಿ. ಕೃಷ್ಣ ಸ್ಮರಣೆ. ಹೃದಯದೊಳಗೆ ನೂಲುವ ಮಗ್ಗವನ್ನಿಟ್ಟು ಸಂಸ್ಕೃತಿಯ ಬಟ್ಟೆ ನೇಯ್ದರೆ ಉಡುವ ಸಂಭ್ರಮದ ಅಂತರಂಗ ಲಯದಲ್ಲಿ ಕೃಷ್ಣ ಸ್ಮರಣೆಯ ಸೌಗಂಧವಿದೆ. ಸೌಗಂಧದ ವ್ಯಾಪ್ತಿಯಲ್ಲಿ ಅಂತರ್ಜಲದ ಪ್ರೋಕ್ಷಣೆ, ಮೋಹದ ಕ್ಷಣಿಕತೆಯಲ್ಲವಿದು ಒಳಿತಿನ ಪರ ನಿಲ್ಲುವ ದೃಢ ಹೆಜ್ಜೆಗಳು. ಮೋಹದ ಕ್ಷಣಿಕತೆಯಲ್ಲವಿದು ಒಳಿತಿನ ಪರ ನಿಲ್ಲುವ ದೃಢ ಹೆಜ್ಜೆಗಳು. ಕೃಷ್ಣಾಷ್ಟಮಿಯಂದು ಅಂಗಳದ ಒಳ ಹೊರಗೆ ಕೃಷ್ಣನ ಹೆಜ್ಜೆಗಳ ಬರೆಯುವಾಗ ಅದು ಮಗುವಿನ ಪುಟ್ಟ ಪಾದದ ಗುರುತು ಮಾತ್ರ ಆಗಿರುತ್ತದೆ. ಮಗುವೊಂದು ಮನೆಯಂಗಳದಲ್ಲಿ ಆಡಲಿ, ಮನದೊಳಗೆ ಬರಲಿ, ಮುಗ್ಧತೆಗೆ ಆಸ್ಪದವಿರುವ ಜೀವಜಾಲ ಫಲವತ್ಸರವಾಗಲಿ, ನವನೀತವಾಗಲಿ, ಗೀತೆಯಾಗಲಿ. ಆದರೆ ಮನ ಮುರಿಯುವ ಕಪಟ ನಡೆಗೆ ವಿಷವರ್ತುಲದ ಕಂಸಕ್ಕೆ ಕೃಷ್ಣನೆಂಬ ಹೆಸರಿಟ್ಟು ಕೃಷ್ಣನೆಂದು ಹೆಸರಿಸುವ ದುರ್ಭಿಕ್ಷ ಕಾಲ ಕರಾಳ ಹೆಜ್ಜೆಗಳು ಯಾವ ಮಗುವನ್ನೂ ತಬ್ಬಲಿಯಾಗಿಸದಿರಲಿ. ದುರ್ಭಿಕ್ಷ ಕಾಲ ಕರಾಳ ಹೆಜ್ಜೆಗಳು ಯಾವ ಮಗುವನ್ನೂ ತಬ್ಬಲಿಯಾಗಿಸದಿರಲಿ. ಹೌದು, ಕೃಷ್ಣನನ್ನು ಒಂದು ಪುಟ್ಟ ಮಗುವಾಗಿ ಮಾತ್ರ ನಿಮಗೆ ನೋಡ್ಲಿಕ್ಕೆ ಸಾಧ್ಯ ಆಯಿತು. ದೇವರಾಗಿ ನೀವು ನೋಡಲೇ ಇಲ್ಲ. ಅದರಲ್ಲಿ ಪುಟ್ಟ ಮಗುವಿನ ಹೆಜ್ಜೆಗಳನ್ನು ಬರೀ ಹೆಜ್ಜೆ ಮಾತ್ರ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಹೆಜ್ಜೆ ಗುರುತು ಅಂತ ಕೂಡ ಕರೀಲಿಲ್ಲ ನೀವು. ತುಂಬ ಸುಂದರವಾಗಿರ್ತಕ್ಕಂಥ ರೂಪಕವನ್ನು ನೇತಾ ಹೋಗಿದ್ದೀರಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಕವಿತೆ ಅಂತ ನಂಗೆ ಅನಿಸ್ತು. ಮನಸ್ಸಿಗೆ ಗಾಢವಾಗಿ ತಟ್ಟುವಂಥ ಭಾವನೆಗಳ ಕವಿತೆಯಲ್ಲಿದೆ. ಆ ದೈವಿಕವಾಗಿರ್ತಕ್ಕಂಥ ಸ್ವರೂಪವನ್ನು ಒಂದು ಪುಟ್ಟ ಮಗುವಾಗಿ ನಮ್ಮೊಳಗೆ ಸಾನ್ನಿಧ್ಯಗೊಳಿಸುವಂಥದ್ದು, ಆ ಭಾವನೆಯಿಂದ ಆ ಕವಿತೆಯನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಆ ಕವಿತೆ ಇವತ್ತು ದೈವತ್ವವನ್ನು ಪಡ್ಕೊಳ್ಳುತ್ತನ್ನ ಭಾವಿಸ್ಕೊಳ್ತೇನೆ. ಅಕ್ಕ, ನಿಮ್ಮ ಕವಿತೆ ಬರಲಿ. ಸಂಕ್ರಮಣದೆಡೆಗೆ ಅಂತ. ಸಂಕ್ರಮಣ ಅಂದರೆ ಬದಲಾವಣೆ ಅಂತ. ಇದು ಕೂಡ ಒಂದು ಜ್ಯೋತಿಯೆಡೆಗೆ, ಅಂದರೆ ಆ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವ ಯಾನ ಅಂತ. ನನ್ನ ಕವನಗಳಲ್ಲಿ ಹೆಚ್ಚಾಗಿ ನಾನು ನನ್ನನ್ನೇ ಪರಿಶೋಧಿಸುವಂಥ ಯತ್ನವನ್ನು ಮೊದಲಿನದಾಗಿ ಮಾಡಿರೋದು. ಇದು ಕೂಡ ಅಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮೊಳಗಿನ ಆ ತಮವನ್ನು ಕಳ್ಕೊಂಡು ಏನು ಬೆಳಕಿನತ್ತ ಹೋದು ಅದು ನಿಜವಾದ ಸಾತ್ವಿಕತೆಯತ್ತ ನಡೆಯುವ ಹಾದಿ ಅಂತ ಅಂದ್ಕೊಳ್ತೀನಿ. ಆ ನಿಟ್ಟಿನಲ್ಲಿ ಈ ಕವನ ಓದ್ತಾ ಇದ್ದೀನಿ, ಸಂಕ್ರಮಣದೆಡೆಗೆ ಅಂತ. ಕುಂಭಕರ್ಣನಂತೆ ಬಿದ್ದಿರುವ ನನ್ನೊಳಗಿನವಳೆ, ಕುಂಭಕರ್ಣನಂತೆ ಬಿದ್ದಿರುವ ನನ್ನೊಳಗಿನವಳೆ, ಕೊಂಬು ಕಹಳೆ ಊದಿ ಭೂರಿ ಭೋಜನವಿಟ್ಟು ಘಮಿಸುವ ತೈಲವಿಟ್ಟು ಅಭ್ಯಂಜನಕ್ಕೆ ಕರೆಯುವವರ ಕಾದು ಕಾದು ಜಡವಾಗಿ ಹೊರಗಿರುವೆಯ. ಕೊಂಬು ಕಹಳೆ ಊದಿ ಭೂರಿ ಭೋಜನವಿಟ್ಟು ಘಮಿಸುವ ತೈಲವಿಟ್ಟು ಅಭ್ಯಂಜನಕ್ಕೆ ಕರೆಯುವವರ ಕಾದು ಕಾದು ಜಡವಾಗಿ ಹೊರಗಿರುವೆಯ. ಇದೀಗ ಅವರು ಬಾರರು, ಬಂದರು ನನ್ನೊಳಗಿನವಳೆ, ಹಪಹಪಿಸದಿರು ನಿನ್ನ ತ್ರಷೆಗೆ. ಎದ್ದೇಳು ಏಳು, ಹೊತ್ತು ಮೀರಿದೆ ಪಾಕಕ್ಕಿಡು. ಇದೀಗ ರಾಮ ರಾವಣರ ಸಮರಕ್ಕೆ ಬೇಕಾಗಿಲ್ಲ ನೀನು. ಇದೀಗ ರಾಮ ರಾವಣರ ಸಮರಕ್ಕೆ ಬೇಕಿಲ್ಲ ನೀನು. ಅವರೀಗ ಬಾರರು, ತೈಲದ ತಟ್ಟೆಯ ಎತ್ತಿ ಪೂಸಿಕೋ, ಕಣಕಣಗಳಲ್ಲಿ ಚೇತನ ತುಂಬಿಕೋ. ಏಳು ನನ್ನವಳೆ, ಒಳ ಕಾವಿನಿಂದ ನಡೆಸು ಅಭ್ಯಂಜನ, ಒಳ ಕಾವಿನಿಂದ ನಡೆಸು ಅಭ್ಯಂಜನ. ಪ್ರಾಣವಾಯುವನ್ನು ಊದಿ ಹೊಮ್ಮಿಸು ನಾದ ನಭಕ್ಕೆ, ಲೌಕಿಕದ ಪಾಕ ಹದವಾಗಿಸು. ರಸ ರುಚಿ ಖಾದ್ಯ ಉಣಬಡಿಸು, ಯುಗದ ಹಸಿವಿಗೆ ನಿನಗೆ ಮತ್ತು ನನಗೆ. ಅಣಿಯಾಗು ಬದುಕಿನ ಸಂಕ್ರಮಣದೆಡೆಗೆ. ಅಲ್ಲಿ ಯುಗದ ಹಸಿವು ಅಂತ ಹೇಳೋ ರೂಪಕವೇ ಭಾಳ ಇಷ್ಟ ಆಗಿಬಿಡುತ್ತೆ ನನಗೆ. ಯುಗದ ಅವಶ್ಯಕತೆಗಳನ್ನು ಪೂರೈಸುವಂಥ ಹಬ್ಬಗಳು, ಸೊ ಮನಸ್ಸಿನ ಕಾಮನೆಗಳನ್ನು ಬಿಡಿಸುವಂಥ ಹಬ್ಬಗಳು, ಸೊ ಮನಸ್ಸಿನ ಚೈತನ್ಯವನ್ನು ಅರಳಿಸುವಂಥ ಹಬ್ಬಗಳನ್ನು ಅಭ್ಯಂಜನದ ಮೂಲಕ ನೀವು ಒಳಗೆ ಸ್ವಾಗತ ಮಾಡ್ತಾ ಹೋಗಿದ್ದೀರಿ. ಕುಂಭಕರ್ಣನನ್ನು ಎಬ್ಬಿಸುವಂಥ ಒಂದು ರೂಪಕ ಹಿಡ್ಕೊಂಡು ದೀಪಾವಳಿ ಹಬ್ಬವನ್ನು ಸುಂದರವಾಗಿ ಚಿತ್ರೀಕರಣ ಮಾಡ್ತಾ ಹೋಗಿದ್ದೀರಿ. ಸೊ ರಾಮರಾವಣರ ಯುದ್ಧವನ್ನು ಕೂಡ ಸಂಘರ್ಷವಾಗಿ ತಗೊಂಡಿದ್ದೀರಿ. ಒಂದು ಒಳ್ಳೆತನ ಮತ್ತು ಕೆಟ್ಟತನಗಳ ಸಂಘರ್ಷವಾಗಿ ತಗೊಳ್ತಾ ಸುಂದರವಾದ ರೂಪಕವನ್ನು ಬರಿತಾ ಹೋಗಿದ್ದೀರಿ. ಸೊ ನಾನು ಆ ಕವಿತೆಯನ್ನು ಅರ್ಥ ಮಾಡ್ಕೊಂಡ ರೀತಿ ಹಾಗೆ ಬೇರೆ ಏನು ಸ್ಥಾಯಿ ಭಾವ ಇದೆ ಇದರಲ್ಲಿ ಅಂತ ಹೇಳಿ ಆ ಕವಿತೆಯಲ್ಲಿ. ಅದೇ ಒಳಿತು ಮತ್ತು ಕೆಡುಕು, ಇವಾಗಷ್ಟೇ ಜ್ಯೋತಿಕ ಹೇಳಿದ್ರು, ರಕ್ತಪಾತ ಇರ್ಬೋದು, ಏನು ಆ ಹಿಂಸೆ ಇರ್ಬೋದು,
ಈ ಎಲ್ಲವುಗಳ ಮಧ್ಯೆ ಆ ಸಾತ್ವಿಕತೆಯ ವಿಜಯ ಇದೆಯಲ್ಲ, ಇದನ್ನು ನಾನು ರಾವಣರ ಯುದ್ಧವನ್ನು ಇಲ್ಲಿ ಉಲ್ಲೇಖಿಸಿದ್ದೇನೆ. ಹಾಗೆ ಕುಂಭಕರ್ಣ, ಅವನು ಯಾವತ್ತೂ ಕೂಡ ರಾವಣನ ಥರ ಯಾವುದೇ ಒಂದು ಅನರ್ಥವನ್ನು ಅವನಷ್ಟಕ್ಕೆ ಜಡವಾಗಿ ಹೊರಗಿದ್ದ. ಅವನೊಳಗಿನ ಚೇತನ ಎಲ್ಲೋ ಒಂದು ಕಡೆ ಬೇರೆಯವರು ಬಳಸಿಕೊಂಡ್ರು ಅಂತ. ಆದರೆ ಅದು ಸಾತ್ವಿಕತೆ ಅಂತ ಬಳಸ್ಕೊಳ್ಬೇಕು. ಮತ್ತು ಇಲ್ಲಿ ನನ್ನೊಳಗಿನವಳೆ ಅಂತ ನಮ್ಮ ಅಂತರಾತ್ಮವನ್ನು ನಾವು ಎಚ್ಚರ ಮಾಡಬೇಕು ಮೊದಲು. ಅದು ಎಲ್ಲಿ ಸಾತ್ವಿಕತೆ ಅಂತ ಎಚ್ಚರ ಮಾಡಬೇಕು ಅಂತ. ಇವತ್ತು ನರಕ ಚತುರ್ದಶಿ ನಾವು ದೀಪಾವಳಿಯಲ್ಲಿ ಆಚರಣೆ ಮಾಡ್ತೇವೆ, ಅಭ್ಯಂಜನವನ್ನು ಮಾಡ್ತೇವೆ. ಈ ಅಭ್ಯಂಜನ ಅನ್ನೋದು ಕೂಡ ಆ ಒಂದು ಒಳಗಿನ ಚೇತನವನ್ನು ಬಡಿದೆಬ್ಬಿಸುವುದು, ಮತ್ತೆ ಹೊಸತನವನ್ನು ನಮ್ಮೊಳಗೆ ತಂದುಕೊಳ್ಳೋದು ಅಂತ ನಾನು ಅರ್ಥ ಮಾಡ್ಕೊಂಡಿರ್ತೇನೆ. ತುಂಬ ಚೆನ್ನಾಗಿರ್ತಕ್ಕಂಥ ಕವಿತೆಯನ್ನು ಇವತ್ತು ಪ್ರೆಸೆಂಟ್ ಮಾಡಿದಿರಿ. ದೀಪಾವಳಿಗೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು ತುಂಬ ಇಷ್ಟವಾಯಿತು ನನಗೆ. ನಾನು ಮತ್ತೆ ಜೊತೆ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ನಿಮ್ಮ ಇನ್ನೊಂದು ಆರ್ದ್ರ ಭಾವನೆಯ ಕವಿತೆ ಬೇಕು ಅಂತ ನನಗೆ ಅನಿಸ್ತದೆ. ಸೊ ಬೆಳಕನ್ನು ಜೀವಂತಗೊಳಿಸುವಂತಹ, ಚೈತನ್ಯವನ್ನು ಉದ್ದೀಪನಗೊಳಿಸುವಂಥದ್ದು ಕವಿತೆಗಳು ನಿಮ್ಮ ಹತ್ರ ಇದೆ. ಒಂದು ಕವಿತೆಯನ್ನು ನೀವು ಪ್ರೆಸೆಂಟ್ ಮಾಡಿ ಎಂದು ವಿನಂತಿ ಮಾಡ್ಕೋತೇನೆ. ಇದು ಮರದಲ್ಲಿ ಬೆಳಕು ಕಾಣುವ ಒಂದು ಕವಿತೆ. ಮರ ಹೇಗೆ ಒಂದು ಸೌಹಾರ್ದ ಸಂಕೇತವಾಗಿ ನಮ್ಮಲ್ಲಿ ಜೀವಂತವಾಗುತ್ತೆ ಅಂತ, ಮತ್ತೆಷ್ಟು ಅಗತ್ಯ ಇದೆ ಸೌಹಾರ್ದತೆ ಅಂತ ಅನ್ನೋದು ಈಗ ಮಾನವ ಜನಾಂಗಕ್ಕೆ. ಮರ 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 ಮೊಳಕೆಯ ಸಿರಿಯಾಗಿ ಬೆಳೆದು ನಿಂತಿದೆ ಮರ, ಬೆಳೆಯುತ್ತಿದೆ ನಿತ್ಯ ಹಕ್ಕಿಗಳ ಕಲರವ. ಸುಮ್ಮನಿರುವ ಸುಮ್ಮಾನವೆಂದರೆ ಇದೇ ಎಂಬಂತೆ ನಿಶ್ಚಲಯದೆಯೊಡ್ಡಿದೆ ಮರ, ಎಲ್ಲವೂ ನಿನ್ನದೇ ಎಂಬ ನಮ್ರ ಭಾವ. ಭೂರಮೆಯ ಕುಡಿಯಾಗಿ ಎದ್ದು ನಿಂತಿದೆ ಮರ, ಅವಳೊಡಲ ಕಾರುಣ್ಯದ ನೇತ್ರವಾಗಿ, ಆಕಾಶದ ಕನಸಿನ ರೆಪ್ಪೆಯಾಗಿ. ಇದರಡಿಯಲ್ಲಿಯೇ ಬುದ್ಧ ಕಣ್ಣು ತೆರೆದದ್ದು, ದಣಿದ ದಾರಿ ಹೋಕ ದಣಿವಾರಿಸಿಕೊಂಡಿದ್ದು, ಆ ಮತ ಈ ಮತಗಳ ಹಂಗಿಲ್ಲದೆ. ಮರಕ್ಕೆ ಗೊತ್ತಿಲ್ಲ ಒಡೆಯುವ ತಂತ್ರ, ಗೊತ್ತಿರುವುದೊಂದೇ ಚಿಗುರೊಡೆಯುವ ಮಂತ್ರ. ಎಷ್ಟೊಂದು ಶಾಖೆಗಳು, ಎಷ್ಟೆಲ್ಲ ನೆರಳು, ಅಪ್ಪಿಕೊಂಡರೆ ಮಾತ್ರ ಇದು ನಮ್ಮದು. ಇದರ ಗಂಧ ಗಾಳಿ ಬೇಕು ಎಂದರೆ ಮುಚ್ಚಿರುವ ಕದ ತೆರೆದು ಹೊರ ನಡೆಯಲೇಬೇಕು. ಗೋಡೆಗಳ ನಡುವೆ ಮರ ಬೆಳೆಯಲಾರದು. ಅವರು ಇವರು ನಾವು ಎಲ್ಲರೂ ಇದರಡಿಗೆ ಬಂದು ನಿಲ್ಲಲೇಬೇಕು. ಇದರ ತೊಗಟೆಯ ಮುಟ್ಟಿ ಮಗುವಿನ ನಗೆ ನಕ್ಕು ಒಂದೇ ಮನೆಯವರಾಗಿ ಕಂಗೊಳಿಸಬೇಕು. ತಾಯ ಹಾಲ ಋಣ ತೀರಿಸಬೇಡವೇ? ಕಲಿಯಬಲ್ಲ ಜೀವಕ್ಕೆ ಮರವೇ ಗುರು, ವಿಶ್ವವಿದ್ಯಾನಿಲಯ. ಮರ 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 ಎನ್ನುತ್ತಾ ಬಳಿಗೆ ಸುಳಿದರೆ ಸಾಕು. ಪ್ರೀತಿಯ ದೈವವದು ಕಾಯುತ್ತದೆ, ಪ್ರೀತಿಯ ದೈವವದು ಕಾಯುತ್ತದೆ. ಮನದ ಬೆಳಕಿನ ತೇರು ಮುಂದೆ ಸಾಗುತ್ತದೆ, ಮನದ ಬೆಳಕಿನ ತೇರು ಮುಂದೆ ಸಾಗುತ್ತದೆ. ಮರ 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 ಮರ. ಹೌದು. ಸೊ ವಾಲ್ಮೀಕಿ ಬಾಯಿಂದ ಬಂದಿರತಕ್ಕಂಥ ಮರ 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 ಅಂತ ಹೇಳುವಂಥ ಮಂತ್ರದ ಮೂಲಕ ರಾಮ ಆವಿರ್ಭಾವಗೊಂಡಿರ್ತಕ್ಕಂಥ ಮಂತ್ರವನ್ನು ನೀವು ಆಧಾರವಾಗಿಟ್ಕೊಂಡು ಈ ಕವಿತೆಯನ್ನು ಪ್ರೆಸೆಂಟ್ ಮಾಡಿದಿರಿ. ನಂಗೆ ಇಷ್ಟವಾದ ಸಾಲ ಯಾವುದು ನಿಮ್ಗೆ ಹೇಳ್ತೇನೆ ನಾನು. ಸೊ ಗೋಡೆಗಳ ಮಧ್ಯೆ ಮರ ಹುಟ್ಟೋದಿಲ್ಲ ಅಂತ ಹೇಳುವಂಥದ್ದು. ಸೊ ಜೀವಂತಿಕೆ ಅಂತ ಹೇಳುವಂಥದ್ದು ಪ್ರಕೃತಿಯಲ್ಲಿ ಮಾತ್ರ ಜನ್ಯವಾಗುವಂಥದ್ದು, ಅದು ಗೋಡೆಗಳ ಮಧ್ಯೆ ಹುಟ್ಟೋದಿಲ್ಲ ಅಂತ ಹೇಳುವಂಥದ್ದು. ಸೊ ಮನುಷ್ಯನ ಮಧ್ಯೆ ಗೋಡೆಗಳನ್ನು ಕಟ್ಟುವಂಥ ಕೆಲಸಗಳು ಆಗಬಾರದು, ಗೋಡೆ ಒಡೆಯುವಂಥ ಕೆಲಸಗಳಾಗಬೇಕು ಅಂತ ಧ್ವನಿ ಆ ಕವಿತೆಯಲ್ಲಿದೆ. ಸೊ ಮಾನವೀಯತೆಯ ಅಂತರ್ಜಲ ಇರತಕ್ಕಂಥ ಕವಿತೆ ಅದು. ನನಗೆ ತುಂಬ ಇಷ್ಟವಾಗಿದೆ. ಇಂಥ ಕವಿತೆಗಳ ಮೂಲಕ ಇವತ್ತು ಜೊತೆಕ ಮತ್ತೆ ಎದ್ದು ಬರ್ತಾ ಇದ್ದಾರೆ. ಭಾಳ ಇಷ್ಟವಾಗಿರ್ತಕ್ಕ ಸಾಲು ಅಂತ ನಂಗೆ ಅನಿಸ್ತಾ ಇದೆ. ಸ್ನೇಹಿತರೆ, ದೀಪಾವಳಿಯ ಕವಿತೆಗಳನ್ನು ತಾವು ಕೇಳ್ತಾ ಇದ್ದೀರಿ. ಬೆಳಕಿನ ಹಣತೆಗಳನ್ನು ಮತ್ತೆ ನಮ್ಮೊಳಗೆ ಧ್ಯಾನಿಸ್ಕೊಳ್ತಾ ಇದ್ದೀರಿ ಸ್ನೇಹಿತರೆ. ಇನ್ನಷ್ಟು ಕವಿತೆಗಳು ಬರಲಿಕ್ಕಿದೆ, ಸಾಕಷ್ಟು ಕವಿತೆಗಳು ಬೇಕು ಅಂತ ನೀವು ಆಸೆ ಪಡ್ತಾ ಇದ್ದೀರಿ. ಹೌದು ಸ್ನೇಹಿತರೆ, ಈ ಕವಿತೆಗಳ ಮೂಲಕ ಕಾರ್ಯಕ್ರಮ ಮುಂದುವರಿತಾ ಇದೆ. ಒಂದು ವಿರಾಮ ತಕ್ಕೋತೀನಿ. ವಿರಾಮದ ನಂತರ ಮತ್ತಷ್ಟು ಕವಿತೆಗಳು ಬರ್ತವೆ. ಸ್ನೇಹಿತರೆ, ಮತ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಹಣತೆ ಹಚ್ಚುವಂತಹ ಕೆಲಸಗಳನ್ನು ಬಹಳ ಸಾರ್ಥಕತೆಯಲ್ಲಿ ಮಾಡಿದಿರಿ. ದೀಪಾವಳಿ ಹಬ್ಬವನ್ನು ಬೀಳ್ಕೊಡುವಂಥ ಭಾರವಾಗಿರ್ತಕ್ಕಂಥ ಆರ್ದ್ರವಾಗಿರ್ತಕ್ಕಂಥ ಭಾವನೆ. ಬೆಳಕಿನ ಹಬ್ಬ ಎಲ್ಲ ಕಡೆ ಕೂಡ ಸಾರ್ಥಕತೆಯನ್ನು, ಜೀವಂತಿಕೆಯನ್ನು, ಮಾನವೀಯತೆಯನ್ನು ಉದ್ದೀಪನಗೊಳಿಸಲಿ ಅಂತ ಹಾರೈಸ್ತಾ ತಮ್ಮನ್ನೆಲ್ಲ ಮತ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಇಬ್ಬರು ಶ್ರೇಷ್ಠವಾಗಿರ್ತಕ್ಕಂಥ ಕವಯಿತ್ರಿಯರು ಕೂತಿದ್ದಾರೆ. ಬೆಳಕಿನ ಕವಿತೆಗಳು ಬರ್ತಾ ಇದೆ, ಉದ್ದೀಪನ ಮಾಡೋ ಕವಿತೆಗಳು ಬರ್ತಾ ಇದೆ. ಅವರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಜ್ಯೋತಿ ಗುರುಪ್ರಸಾದ್ ಅವರನ್ನು, ಪೂರ್ಣಿಮಾ ಸುರೇಶ್ ಅವರು ಸಾಕಷ್ಟು ಸಾಹಿತ್ಯಿಕವಾಗಿದ್ದ ಕೆಲಸಗಳನ್ನು ಮಾಡಿದವರು, ಕವನ ಸಂಕಲನ ಹೊರತಂದವರು, ಸಾಕಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡವರು. ಅವ್ರ ಜೊತೆ ಮತ್ತೆ ನಾನು ಮಾತನ್ನು ಮುಂದುವರಿಸ್ತೇನೆ. ಜೊತೆಗೆ ಅವರಿಬ್ಬರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸೊ ಪೂರ್ಣಿಮಕ್ಕ, ನಿಮ್ಮ ಕವಿತೆ ಸಿದ್ಧವಾಗಿದೆ. ನೇರವಾಗಿ ಕವಿತೆಗೆ ಹೋಗೋಣ ನಾವು. ಉಪಕಾರಿ ಹಿತಶತ್ರುಗಳು ಅಂತ ಅಂದರೆ
ಬದುಕು ಏಕತಾನತೆಯಿಂದ ಹೊರಬಂದು, ಅಂದರೆ ಎಲ್ಲೋ ಒಂದು ಕಡೆ ಪ್ರತಿದಿನ ಸಿಹಿ ಕೊಟ್ಟರೆ ಆ ಸಿಹಿಗೆ ಬೆಲೆ ಇರೋದಿಲ್ಲ ಅಂತ, ನೋವಿನಿಂದ ಕೂಡ ನಾವು ಆ ನೋವನ್ನು ತಗೊಂಡು ಅದರ ಒಳಗಿಂದ ಏನೋ ಹೊಸದನ್ನು ತಂದು ಸಂಭ್ರಮ ಪಡ್ಬೋದು ಅನ್ನೋದನ್ನು ಇದರಲ್ಲಿ ಹಿಡಿದಿಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ನನ್ನ ಅಂಗಳದಲ್ಲಿ ನೀವೊಂದು ಎಸೆದು ಹೋಗಿರುವ ಸುಡು ಸುಡು ಕೆಂಡ ಇದ್ದಿಲಾಗುವುದೇ ಇಲ್ಲ. ನನ್ನ ಅಂಗಳದಲ್ಲಿ ನೀವೊಂದು ಎಸೆದು ಹೋಗಿರುವ ಸುಡು ಸುಡು ಕೆಂಡ ಇದ್ದಿಲಾಗುವುದೇ ಇಲ್ಲ. ಉರಿಯ ಪೋಷಾಕು ತೊಟ್ಟು ಮಣ್ಣಿನೆದೆಯನ್ನು ಬಗೆದು ಧಗಧಗಿಸಿ ದಹಿಸುತ್ತದೆ, ಮೇಲೆ ಕೆಂಪಗೆ ಚಿಗುರಿ ಗಹಗಹಿಸುತ್ತದೆ. ಇದೀಗ ನನ್ನ ಬೆಳಗು ಆ ಕೆಂಪಿನಲ್ಲಿ, ರಾತ್ರಿಗಳು ಸುಡು ಸುಡು ಧಗೆಯ ಎದೆಯ ನೋವಿನಲ್ಲಿ. ಚೀತ್ಕರಿಸಿ ಗೋಗೆರಿದು ಗೋಳಿಡುವೆ, ಆದರೇನು ಲೋಕಕ್ಕೆ ಬಡಿದಿದೆ ಕೆಪ್ಪತನ. ಗರಬಡಿದಂತೆ ನಿಷ್ಕ್ರಿಯರಾಗಿದ್ದಾರೆ ಹತ್ತಿರದ ಜನ. ನನ್ನ ಕೂಗಿನ ಮೊರೆ ಅಲ್ಲಲ್ಲೇ ಸಮಾಧಿಯಾಗುತ್ತಿದೆ. ಈಗ ಭಾರದ ಕಣ್ಣೆವೆ ಬಿಚ್ಚಿದರೆ ಕೆಂಡದ ಗಿಡದ ತುಂಬೆಲ್ಲ ಜಗಜಗಿಸುವ ದೀವಿಗೆಗಳ ಸಾಲು ಸಾಲು. ನನ್ನದೆಯಲ್ಲೂ ಸುಗ್ಗಿ ಸಮೃದ್ಧ ಫಸಲು. ನೀವೆಲ್ಲ ಈಗೆಲ್ಲಿರುವಿರಿ? ಕಗ್ಗವಿಯ ಯಾನ ಅಜ್ಞಾತ ಮೂಲೆಗಳಲ್ಲಿ ಮೈಚೆಲ್ಲಿ ಮಲಗಿರುವಿರಿ. ನನ್ನ ಬಾಳ ಪಯಣದ ಹಾದಿ ಇಬ್ಬದಿಯಲ್ಲಿ ಕಿಚ್ಚು ಸಿಡಿಲುಗಳ ಸಸಿ ನೆಟ್ಟು ಸದಾ ತಣ್ಣೆಳಲ ತಂಪಲು ನನ್ನ ಗೊದಗಲೆಂದು ಹಾರೈಸಿ ಉಪಕರಿಸಿರುವ ಹಿತಶತ್ರು ಜೀವಿಗಳು, ಚೆಲುಕೊಳಲ ಚಹರೆಯ ಘನಘೋರ ಕೋವಿಗಳು. ನಾನೀಗ ಪ್ರಣತಿಯಲ್ಲಿ ಶಿಕೆಯ ಕುಡಿಯನ್ನು ಬಿಡಿಸಿ ತುದಿಗಾಲಲ್ಲಿ ನಿಮಗಾಗಿ ಕಾದಿದ್ದೇನೆ. ಬನ್ನಿ, ನಾನೀಗ ಪ್ರಣತಿಯಲ್ಲಿ ಶಿಕೆಯ ಕುಡಿಯನ್ನು ಬಿಡಿಸಿ ತುದಿಗಾಲಲ್ಲಿ ನಿಮಗಾಗಿ ಕಾದಿದ್ದೇನೆ. ದೀಪಾವಳಿಯ ಸಿಹಿಯ ಹಿಡಿದು ಕೊಂಡೊಯ್ಯ ಬನ್ನಿ, ಹಿಂದೆ ಗೈದುದನ್ನು ಮನಸ್ಸಿನಿಂದ ತೊಡೆದು. ತುಂಬ ಸುಂದರವಾಗಿರ್ತಕ್ಕಂಥ ಕವಿತೆ ಇದು. ಇಲ್ಲಿ 2 ಧ್ವನಿಗಳಿದೆ, ನಾನು ಅದನ್ನು ಗುರುತಿಸಿಕೊಂಡಿದ್ದೇನೆ ಬಹಳ ಪ್ರೀತಿಯಿಂದ. ಒಂದು ಬೆಂಕಿಯಾಗಿ ಉರಿತಾ ಇರತಕ್ಕಂತಹ ಒಂದು ಬೆಳಕು, ಇನ್ನೊಂದು ಸಾಂತ್ವನಗೊಳಿಸುವಂಥ ಹಣತೆ ಬೆಳಕು. ಎರಡನ್ನು ಸಮನ್ವಯ ಮಾಡ್ತಾ ಹೋಗಿದ್ದೀರಿ ನೀವು. ಸೊ ಬೆಂಕಿಯಲ್ಲಿ ಉರಿತಾ ಇರತಕ್ಕಂಥ ಬೆಳಕು ಹಣತೆ ಬೆಳಕಾಗಿ ಬರಲಿ ಅಂತ ಹೇಳೋ ಧ್ವನಿ ಇದೆ. ಅಂದ್ರೆ ತಾಮಸ ಗುಣಗಳು ಬೇಡ, ಸಾತ್ವಿಕವಾಗಿರ್ತಕ್ಕಂಥ ದಟ್ಟತನ ಬೇಕು ಅಂತ ಹೇಳುವಂಥದ್ದು. ಇದು ಬಹಳ ಇಷ್ಟವಾಗಿರ್ತಕ್ಕಂಥ ಕವಿತೆ, ದೀಪಾವಳಿಯನ್ನ ಸ್ವಾಗತಿಸುವಂಥ ಕವಿತೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅಕ್ಕ ಜ್ಯೋತಕ್ಕ, ನಿಮ್ಮ ಮುಂದಿನ ಕವನ ಸಿದ್ಧವಾಗಿದೆ. ಒಂದು ಚಿಕ್ಕ ಕವಿತೆ, ತಾಳ್ಮೆ ಅಂತ. ಅಸಹಿಷ್ಣುತೆ ಹೆಚ್ಚಿರೋ ಈ ಕಾಲದಲ್ಲಿ ತಾಳ್ಮೆನೇ ಒಂದು ಅಂತರಂಗದ ಬೆಳಕು ಅಂತ ನನಗೆ ಕಾಣ್ತಾ ಇದೆ, ತುಂಬ ಪ್ರಸ್ತುತವಾಗಿ. ತಾಳ್ಮೆ. ತಳದ ಮಣ್ಣೆಲ್ಲ ಮೇಲೆ ಬಂದು ನೀರು ಕೆಂಪಾಗಿ ಕುಡಿಯಲು ನಿಷಿದ್ಧ. ನೀರು ಬೇಕೇ ಬೇಕು, ಮಣ್ಣು ತಳಕ್ಕಿಳಿಯಬೇಕು, ಇಲ್ಲ ಶೋಧಿಸಬೇಕು. ಮಣ್ಣು ಭಾರ, ತಳಕ್ಕಿಳಿದೇ ತೀರುತ್ತದೆ. ನೀರು ತಿಳಿಯಾಗಲು ಸ್ವಲ್ಪ ಕಾಯಬೇಕು, ಸ್ವಲ್ಪ ಕಾಯಬೇಕು, ಸುಮ್ಮನಿರಬೇಕು. ಇನ್ನೂ ಕಲ್ಮಶ ತೊರೆಯದಿದ್ದರೆ ಸ್ವಚ್ಛ ಹತ್ತಿಯ ಬಿಳಿ ಬಟ್ಟೆಯಿಂದ ಶೋಧಿಸಿ ಬಿಡಬೇಕು. ಇದೀಗ ಜೀವಜಲ ಸಿದ್ಧ. ಎಷ್ಟೊಂದು ಸುಂದರವಾಗಿರ್ತಕ್ಕಂಥ ಭಾವನೆಗಳಿದೆ ಅಂತ ಹೇಳಿ. ಬಿಳಿಯ ಬಟ್ಟೆಯಿಂದ ಶೋಧಿಸಿ, ಪುರಂದರದಾಸರು ಹೇಳಿದಾಗೆ ಮನವ ಶೋಧಿಸಬೇಕು ನಿತ್ಯ ಅಂತ ಹೇಳುವಂಥದ್ದು. ಶೋಧಿಸಬೇಕು ಅಂದರೆ ಅದೇ ಕೆಲಸ, ಮನಸ್ಸಿನ ತಾಮಸ ಗುಣಗಳನ್ನು ಕಶ್ಮಲಗಳನ್ನೆಲ್ಲ ಶೋಧಿಸೋದು, ಬಿಳಿ ಬಟ್ಟೆ ಹಾಕೊಂಡು ತೆಗಿತಾ ಹೋಗುವಂಥದ್ದು. ಸೊ ಯಾವುದೇ ಒಂದು ನೀರು ಕಲ್ಲಡಿ ಹೋದಾಗ ಅದನ್ನು ಹಾಗೆ ಇಟ್ಟರೆ ಸಾಕು, ಅದರಷ್ಟಕ್ಕದು ಆಳಕ್ಕೆ ಹೋಗ್ತದೆ ಕಶ್ಮಲಗಳು. ಮೇಲೆ ಶುದ್ಧವಾದ ನೀರು ಉಳಿತು. ನೀರಿನ ಅದ್ಭುತವಾಗಿರ್ತಕ್ಕಂಥ ಗುಣ ಅದು. ಅದಕ್ಕೆ ಕಾಯಬೇಕು ಅಂತ ಅದ್ಭುತವಾದ ಶೀರ್ಷಿಕೆ ಕೊಟ್ಟಿದ್ದೀರಿ. ತಾಳ್ಮೆ ಅದ್ಭುತವಾಗಿರ್ತಕ್ಕಂಥ ಗುಣ. ಅಸಹಿಷ್ಣುತೆಯನ್ನು ದೂರ ಮಾಡಲಿಕ್ಕೆ ತಾಳ್ಮೆ ಅದ್ಭುತ ಅಂತ ನೀವು ಭಾವಿಸ್ಕೊಂಡಿದ್ದೀರಿ. ಆ ಕವಿತೆ ನಿಮ್ಮ ಧನ್ಯವಾದ ಹೇಳ್ತಾರೆ. ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಕವಿತೆ ಇದು. ಪೂರ್ಣಿಮಕ್ಕ, ನಿಮ್ಮ ಮುಂದಿನ ಕವಿತೆ ಅವನೆಂದರೆ ಅಂತ. ಇಲ್ಲಿ ಕೂಡ ನಮ್ಮ ಸಂಸ್ಕೃತಿಯ ಅಲ್ಲಿ ಬರುವಂತಹ ನನಗೆ ಇಷ್ಟವಾದಂಥ ಕೆಲವು ಪಾತ್ರಗಳನ್ನು ಪುರಾಣದಿಂದ ತಗೊಂಡು ಬಂದಿದ್ದೀನಿ. ಇಲ್ಲಿ ಕೂಡ ಅಷ್ಟೇ, ತಾಳ್ಮೆ, ಸಹನೆ, ಈ ಎಲ್ಲವುಗಳನ್ನು ಸೇರಿಸಿರೋದು ದೀಪಾವಳಿ ಅನ್ನುವಂಥ ಆಶಯವನ್ನು ಹಿಡಿದಿಡುವ ಪ್ರಯತ್ನ. ಅವನೆಂದರೆ ಅಂಗುಲಿಮಾಲ ಅಡಿಗೆರೆಗಿ ಶರಣಂ ಗಚ್ಚಾಮಿ ಎಂದ ಬುದ್ಧ. ಅವನೆಂದರೆ ಅಂಗುಲಿಮಾಲ ಅಡಿಗೆರೆಗಿ ಶರಣಂ ಗಚ್ಚಾಮಿ ಎಂದ ಬುದ್ಧ. ಅಹಲ್ಯೆಯ ಯುಗವ್ಯಾಪಿ ಶಾಪಗ್ರಸ್ತ ಕಲ್ಲ ಜೀವಾರ್ಧಗೊಳಿಸಿದ ರಾಮ. ಅವನೆಂದರೆ ಅಹಲ್ಯೆಯ ಯುಗವ್ಯಾಪಿ ಶಾಪಗ್ರಸ್ತ ಕಲ್ಲ ಜೀವಾರ್ಧಗೊಳಿಸಿದ ರಾಮ. ಅಗ್ನಿಪುತ್ರಿಯ ಕೇಶದುರಿಯ ತಂಪಿಸಿ
ಬೆಳಕಾಗಿಸಿದ ಕೃಷ್ಣ, ಅಮ್ಮ ಎಂಬ ಚೊಚ್ಚಲು ನಾದದ ಮಕರಂದ ಸವಿಸಿದ ಹೂಕಂದ. ಅವನು ನನ್ನ ಪಾಲಿನ ಕ್ರಾಂತಿ, ಅನವರತ ತವಕಿಸುವ ವಿಭ್ರಮ, ಅಂತೆಯೇ ಅಮಿತಾನಂದ ಕಾಂತಿ, ದೈನಂದಿನ ದೀಪಾವಳಿಯ ಸಂಭ್ರಮ. ಅವನೆಂದರೆ ಹಸುಳೆ ಕಣ್ಣಿನ ಎಳೆ ಎಳೆಯಾಗಿ ಲಕಲಕಿಸುವ ಹೊಳಪು, ಹರೆಯ ಒಪ್ಪಿ ಮುದ್ದಿಟ್ಟು ಮುದ್ದಾಡುವ ಪುಲಕದಾಯಿ ವನಪು, ಹಾಡ ಜೇನಗೂಡನ್ನು ಕಟ್ಟಲೆಳೆಸುವ ಲೋಕಾನುಭವ ಸಂಚಯಿತ ಮನಸ್ಸು, ಹಲ್ಲಿರದ ಹಣ್ಣು ಹಣ್ಣು ಜೀವ ನನ್ನಜ್ಜಿಯ ತನ್ಮಯಕರ ಬಿಸುಪು. ಅವನು ಚೇತನ ವರ್ಧನೆಯ ಒಳವರತೆ, ನನ್ನ ಜೀವಿತೋದ್ಧಾರದ ಶ್ರೀಮದ್ ಭಗವದ್ಗೀತೆ. ಅವನೆಂದರೆ ಕಣ್ಮನಗಳ ಸೆರೆಗೊಳ್ಳುವ ವನಾಂತರದ ದಟ್ಟೈಸಿದೆಲೆ ಹಸಿರು, ಆಗಸದ ಅನಂತತೆ ಸಹಿ ಇಕ್ಕಿರುವ ನೀಲನೆಂಬ ಪುಟ್ಟ ಚೆಲು ಹೆಸರು, ಸಿಂಧುವಿನ ಅಗಾಧ ಜಲದೊಡಲಿಂದ ಪುಟಿದು ನೊರೆಯಾಡುವ ಬಿಳುಪು, ನರೇಂದ್ರರನ್ನು ವಿವೇಕರನ್ನಾಗಿಸಿದ ಪವಾಡ ಸಮ ಕೇಸರಿ. ಅವನು ನನ್ನೊಳಗಿನೊಳಗಿನ ಭಾವನೆಗಳ ಉಸಿರು, ಆತ್ಮಲತೆ ಒಡೆದು ಪಸರಿಸುವ ಜೀವ ಸಲಿಲದ ವಸರು. ಅವನೆಂದರೆ ಸಹನಾಶೀಲ ಊರ್ಮಿಳೆಯ ನಿರೀಕ್ಷೆಯ ಸುದೀರ್ಘ ನೋಟ, ಮಮತಾಮಯಿ ಶಬರಿಯ ಕಾಯುವಿಕೆಯ ನಿಟ್ಟುಸಿರಿನ ಆಟ, ಮಲ್ಲಿಕಾರ್ಜುನನಿಗೊಲಿದ ವಿರಹಿಣಿಯ ಮನದಳಲ ಹುಡುಕಾಟ, ನೀಲನೆಂಬ ನವಿಲುಗರಿಯ ನಯನಾಕರ್ಷಕ ಒಲೆದಾಟ. ಅವನೆಂದರೆ ನನ್ನ வெಗಟಾಗಿಸುವ ಸವಿರುಚಿ, ನನ್ನ ಪಾಲಿನ ಒಗಟು, ಗಂಗೆ ಮೇಹದ ಶುಚಿ. ಎಷ್ಟೊಂದು ಸುಂದರವಾಗಿರ್ತಕ್ಕಂಥ ರೂಪಕವನ್ನು ಪೋಣಿಸ್ತಾ ಹೋಗಿದ್ದೀರಿ. ಅಹಲ್ಯೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಅಂಗುಲಿಮಾಲ ಸ್ಟಾರ್ಟ್ ಮಾಡಿಕೊಂಡು ಕೊನೆಯ ತನಕ ಬರ್ತಾ ಇರೋದು. ಸೊ ವಿವೇಕಾನಂದರ ಆವಿರ್ಭಾವ ಆಗಿರ್ತಕ್ಕಂಥದ್ದು. ಸೊ ನರೇಂದ್ರನಿಂದ ಹಾಗೆ ವಿವೇಕಾನಂದರ ಆವಿರ್ಭಾವ ಆಗಿರ್ತಕ್ಕಂಥದ್ದು, ಹಸಿರು ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥದ್ದು. ಸುಂದರವಾಗಿರ್ತಕ್ಕಂಥ ರೂಪಗಳ ಮೂಲಕ ನೀವು ಮನಸ್ಸಿನೊಳಗಿನ ಚೈತನ್ಯವನ್ನು ಹೊರತರುವಂಥ ಕೆಲಸವನ್ನು ಮಾಡಿದಿರಿ. ಸುಂದರವಾದ ಕವಿತೆ ಅಂತ ನಂಗೆ ಅನಿಸ್ತಾ ಇದೆ. ನಿಮ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅಕ್ಕ, ಮುಂದಿನ ಕವಿತೆಗೋಸ್ಕರ ಕಾಯ್ತಾ ಇದ್ದೇನೆ. ಇದು ನೇರವಾಗಿ ದೀಪಕ್ಕೆ ಬರುತ್ತೆ. ದೀಪ ಬೆಳಗುವ ಹೊತ್ತು ಅಂತ. ಆ ದೀಪ ಬೆಳಗುವ ಹೊತ್ತಲ್ಲಿ ಏನೆಲ್ಲ ಆಗುತ್ತೆ ಅಂತ, ಒಂದು ಹೊರಗಿನ ದೀಪ ಇರ್ಬೋದು, ಇನ್ನೊಂದು ಹೃದಯ ದೀಪ ಆಗ್ಬೋದು. ಹೇಗೆ ಹೆಜ್ಜೆ ಹೆಜ್ಜೆ ಆಗುತ್ತೆ ಅನ್ನೋದು. ದೀಪ ಬೆಳಗುವ ಹೊತ್ತು ಒಡಲೇ ಸೊಡರಾಗಿ, ತುಟಿ ನಗುವೆ ಕುಡಿಬತ್ತಿಯಾಗಿ, ಕಣ್ಣ ಕಾಂತಿ ಎಣ್ಣೆಯಾಗಿ, ಉರಿವ ನಂದಾದೀಪ ಒಲವು. ದೀಪ ಬೆಳಗುವ ಹೊತ್ತು ಕತ್ತಲೆಯ ಕುಡಿ ಕುಡಿದು ಮತ್ತಾದ ಬೆಳಕಿನಲ್ಲಿ ಮುತ್ತಾದ ಮಾತು ಹುಟ್ಟಿ ಬೆಸೆವ ನಂದಾದೀಪ ಒಲವು. ದೀಪ ಬೆಳಗುವ ಹೊತ್ತು ಅಂಗಳದ ಹಕ್ಕಿಗೂಡೇ ಗೂಡು ದೀಪ ವಿಸ್ಮಯ, ಗುಟುಕು ಕೊಡುವ ತಾಯಿ ಹಕ್ಕಿ ಕಲರವ ನಂದಾದೀಪ ಒಲವು. ದೀಪ ಬೆಳಗುವ ಹೊತ್ತು ಕತ್ತಲೆ ಕೋಣೆ ನೆನಪು, ನಲ್ಲ ನಲ್ಲೆ ಮುದ್ದು ಕರೆದು ದೀಪ ಹಚ್ಚದೆಯೇ ಬೆಳಗಿದ ನಂದಾದೀಪ ಒಲವು. ದೀಪ ಬೆಳಗುವ ಹೊತ್ತು ಹೂ ಅರಳುವ ಹೊತ್ತು ಮನಸ ಮಗುವಿನ ಹುಟ್ಟು. ದೀಪ ಬೆಳಗುವ ಹೊತ್ತು ಹೂ ಅರಳುವ ಹೊತ್ತು ಮನಸ ಮಗುವಿನ ಹುಟ್ಟು, ಮನಸ ಮಗುವಿನ ಹುಟ್ಟು. ನಾವೇ ನಂದಾದೀಪ ನಾವೇ ಒಲವು, ನಾವೇ ನಂದಾದೀಪ ನಾವೇ ಒಲವು. ಹೊರಗಿಂದ ಯಾವುದೇ ಬೆಳಕನ್ನು ನಾವು ಸ್ವಾಗತಿಸುವ ಅಗತ್ಯ ಇಲ್ಲ. ಒಳಗೇ ಒಂದು ಬೆಳಕಿದೆ. ಸೊ ನಾವೇ ಬೆಳಕಾಗಬೇಕು. ನಾವು ಮತ್ತೆ ಬೆಳಕನ್ನು ಬೆಳಗಿಸುವಂಥ ಅಗತ್ಯ ಇಲ್ಲ ಅಂತ ಹೇಳುವಂಥ ಸಾರ್ಥಕವಾಗಿರ್ತಕ್ಕಂಥ ಭಾವ ಇರತಕ್ಕಂಥ ಕವಿತೆ ಇದು. ಸೊ ನಮ್ಮೊಳಗಿನ ಬೆಳಕನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಗೆ ಹೊರಗಿನ ಬೆಳಕಿನ ಅಗತ್ಯವೇ ಇಲ್ಲ ಅಂತ ಹೇಳುವಂಥ ಸಾರ್ಥಕ ಧ್ವನಿ ಅದರಲ್ಲಿದೆ. ಸೊ ದೀಪಾವಳಿಯನ್ನು ಸುಂದರವಾಗಿ ಸೆಲೆಬ್ರೇಟ್ ಮಾಡುವಂಥ ಒಂದು ಕವಿತೆಯನ್ನು ಪ್ರೆಸೆಂಟ್ ಮಾಡಿದಿರಿ. ನಿಮ್ಗೆ ತುಂಬ ಧನ್ಯವಾದಗಳು ಸಲ್ಲಿಸ್ತೇನೆ. ನನಗಂತೂ ಬಹಳ ಇಷ್ಟವಾಗಿರ್ತಕ್ಕಂಥ ಕವಿತೆ ಇದು. ಸೊ ನಮ್ಮೊಳಗಿನ ಬೆಳಕು ನಾವೇ ಬೆಳಕು ಅಂತ ಹೇಳುವಂಥದ್ದು. ಸೊ ನಮ್ಮೊಳಗಿನ ಬೆಳಕು ಅಂತ ಹೇಳೋದಕ್ಕಿಂತ ನಾವೇ ಬೆಳಕು ಹೆಚ್ಚು ಆಪ್ತವಾಗಿರ್ತಕ್ಕಂಥ ರೂಪಕ ಅದು. ಇಷ್ಟ ಆಗಿಬಿಡ್ತು ನನಗೆ. ಬಹಳ ಚಂದವಾದ ಕವಿತೆ ಅದು. ಅಕ್ಕ ಪೂರ್ಣಿಮಾ, ಮುಂದಿನ ಕವಿತೆಗೆ ಹೋಗ್ತಾ ಇದ್ದೀರಿ. ಹೊಸ ಬೆಳಕನ್ನು ಅರಸಿ ಹೋದವನನ್ನು ಅನುಸರಿಸಿ. ವಿಶ್ವವೆಲ್ಲವನ್ನು ಕಪ್ಪು ಕವಿದು ಆವರಿಸಿದ ವೇಳೆ, ವಿಶ್ವವೆಲ್ಲವನ್ನು ಕಪ್ಪು ಕವಿದಾವರಿಸಿದ ವೇಳೆ, ಸೃಷ್ಟಿಯಖಿಲದ ಜೀವಜಾತುಗಳಿಗೆ ನಿದ್ರೆಯ ಮಾಯೆ ಮುಸುಕಿರುವ ವೇಳೆ, ಸೊಬಗಿನೈಸಿರಿಯೇ ಸಾಕಾರಗೊಂಡಂತೆ ಪಕ್ಕದಲ್ಲಿ ಪವಡಿಸಿದ ಸುಕುಮೋಲೆಯ ಘನವಾದ ಕಟ್ಟಕ್ಕರೆಯ ಚಂಬೆಳಕ ಲೆಕ್ಕಿಸದೆ ಹೊರಟೇ ಬಿಟ್ಟ ಪುಣ್ಯಾತ್ಮ. ಹೊಸ ಬೆಳಕಿನ ಮೂರ್ತತೆಯ ಹುಡುಕಾಟದಲ್ಲಿ, ಬದುಕಿನರ್ಥವ ಬಗೆವ ಬೆದಕು ನೋಟದಲ್ಲಿ, ನನ್ನೊಳಗೂ
ಆಗಾಗ್ಗೆ ತುಂಬಿಕೊಳ್ಳುವ ಕಪ್ಪಿಗೆ ಕಪ್ಪ ಸಲ್ಲಿಸುತ್ತಲೇ ಬಂದಿರುವೆ. ನನ್ನೊಳಗೂ ಆಗಾಗ್ಗೆ ತುಂಬಿಕೊಳ್ಳುವ ಕಪ್ಪಿಗೆ ಕಪ್ಪ ಸಲ್ಲಿಸುತ್ತಲೇ ಬಂದಿರುವೆ. ಆದರೀಗ ಕಪ್ಪಿನೆದೆಯನ್ನು ಇರಿದು ಆಚೆ ಹೆಜ್ಜೆ ಹಾಕಿರುವೆ. ಆದರೀಗ ಕಪ್ಪಿನೆದೆಯನ್ನು ಇರಿದು ಆಚೆ ಹೆಜ್ಜೆ ಹಾಕಿರುವೆ. ಅವ್ಯಕ್ತದೆಡೆಗೆ ಅವನಂತೆ ಒಬ್ಬಂಟಿ, ಅವ್ಯಕ್ತದೆಡೆಗೆ ಅವನಂತೆ ಒಬ್ಬಂಟಿ. ಕೆಮ್ಮಣ್ಣ ಮಾದಕ ಕಂಪನ್ನು ಮೂಸಿ ಮುಟ್ಟಿರುವೆನು ಅವನ ಸಂಪ್ರೀತಿ ದಡವ. ಸಂಕಷ್ಟಗಳ ಜಲರಾಶಿಯನ್ನು ಶ್ರಮದಿಂದ ಈಸಿ. ಅವನ ಕಣ್ಣುಗಳ ಒಳಪುಟಗಳಲ್ಲಿ ಅಚ್ಚಾದ ನಲ್ಗವಿತೆಯನ್ನು ಕದ್ದು, ಅವನ ಕಣ್ಣುಗಳಲ್ಲಿ ಅಚ್ಚಾದ ನಲ್ಗವಿತೆಯನ್ನು ಕದ್ದು ನನ್ನೆದೆಯ ತಂತಿಯಿಂದ ಅದನ್ನು ಶ್ರುತಿಗೊಳಿಸಿ ದನಿ ನೀಡಿ ನಯವಾಗಿ ಹರ್ಷಿಸಿರುವೆ. ತುಂತುರು ತುಂತುರಾಗಿ ಜಿನುಗುವ ನಾದದ ಬೆಳಕನ್ನು, ತುಂತುರು ತುಂತುರಾಗಿ ಜಿನುಗುವ ನಾದದ ಬೆಳಕನ್ನು ಒಗಸೆಯಲ್ಲಿ ಹಿಡಿದಿಡುವ ಸಾಹಸದ ಆಟ ನನಗೆ. ವಿವಿಧ ವರ್ಣಗಳ ಚಂದನೆಯ ಗರಿಗಳಿಂದ ಅಲಂಕರಿಸಿ, ವಿವಿಧ ವರ್ಣಗಳ ಚಂದನೆಯ ಗರಿಗಳಿಂದ ಅಲಂಕರಿಸಿ ಸೊಬಗ ಸವಿಯುತ್ತಾ ನನ್ನನ್ನೇ ಮರೆತು ಮಹದಾನಂದಕ್ಕೆ ಚೊಕ್ಕ ಮುನ್ನುಡಿ ಬರೆಯುವಾಸೆ ನನಗೆ. ಮಹದ ಆನಂದಕ್ಕೆ ಚೊಕ್ಕ ಮುನ್ನುಡಿ ಬರೆಯುವಾಸೆ ನನಗೆ. ಹಾರುತ್ತಾ ಹಾರುತ್ತಾ ಆ ಹಕ್ಕಿ ನೀಲಾಂಬರದ ಮಹಲ ದೀಪಾಲಂಕಾರವಾಗಿ ಮಾರ್ಪಡುವ ಅದ್ಭುತ ಆಶ್ಚರ್ಯವನ್ನು ಮನದಣಿಯೇ ಸವಿಯುವಾಸೆ ನನಗೆ. ಹಾರುತ್ತಾ ಹಾರುತ್ತಾ ಆ ಹಕ್ಕಿ ನೀಲಾಂಬರದ ಮಹಲ ದೀಪಾಲಂಕಾರವಾಗಿ ಮಾರ್ಪಡುವ ಅದ್ಭುತ ಆಶ್ಚರ್ಯವನ್ನು ಮನದಣಿಯೇ ಸವಿಯುವಾಸೆ ನನಗೆ. ಕೊನೆಗೆ ನಟ್ಟಿರುಳಿನಲ್ಲಿ ಏಕಾಏಕಿ, ಕೊನೆಗೆ ನಟ್ಟಿರುಳಿನಲ್ಲಿ ಏಕಾಏಕಿ ಅರಮನೆಯ ತೊರೆದವನ ಶಾಂತವದನದ ಕಾಂತಿಯುಕ್ತ ತೇಜಸ್ಸಿನಲ್ಲಿ, ಅರಮನೆ ತೊರೆದವನ ಶಾಂತವದನದ ಕಾಂತಿಯುಕ್ತ ತೇಜಸ್ಸಿನಲ್ಲಿ ಮಿಂದೆದ್ದು ಶುಚಿಗೊಳ್ಳುವ ಅದಮ್ಯ ಸಾರ್ಥಕ್ಯದಾಸೆ ನನಗೆ. ಅರಮನೆ ತೊರೆದವನ ಅಂತ ನೀವು ಬರೆಯುವಾಗ ನಿಮ್ಮ ಮನಸ್ಸಲ್ಲಿರೋದು ಗೌತಮ ಬುದ್ಧ. ಗೌತಮ ಬುದ್ಧ ಬೆಳಕಿನಡೆಗೆ ಹೊರಟವ, ಬೆಳಕಿನಡೆ ಹೊರಟವ ಅಂತ ಹೇಳಿ. ಜಗತ್ತಲ್ಲಿ ಕತ್ತಲೆಯಿಂದ ಬೆಳಕಿನಡೆ ಹೊರಟವರು ಸಾರ್ಥಕವಾದ ಬದುಕನ್ನು ಸಾಗಿಸ್ತಾರೆ. ಗೌತಮ ಬುದ್ಧ ಅದ್ರಲ್ಲಿ ಮೊದಲ ಸ್ಥಾನದಲ್ಲಿ ಪಡ್ಕೊಳ್ತಾನೆ. ಸೊ ಅರಮನೆಯಿಂದ ಹೊರಟಾಗ ಶಾಂತ ಪ್ರಭೆ ಮನಸ್ಸಲ್ಲಿ ಮೂಡಿತು ಅಂತ ಹೇಳುವಾಗ ಗೌತಮ ಬುದ್ಧ ಜೀವಂತವಾಗ್ತಾ ಹೋಗ್ತಾನೆ. ಜಗತ್ತೆಲ್ಲ ಮಲಗಿದ್ದಾಗ ಅವನೊಬ್ಬನೇ ಎದ್ದು ನಡೆದ ಅಂತ ಹೇಳಿ ಬಹಳ ಅದ್ಭುತವಾದ ಸಾಲುಗಳು ಬರ್ತದೆ. ಆ ದೃಷ್ಟಿನಿ ಕವಿತೆ ಕೂಡ ಸಾರ್ಥಕ ಅಂತ ನಂಗೆ ಅನಿಸ್ತದೆ. ಇಂಥ ಕವಿತೆಗಳ ಮೂಲಕ ದೀಪಾವಳಿ ಹಬ್ಬ ಇತ್ತು ಸಾರ್ಥಕ ಆಗ್ತಾ ಇದೆ. ಅಕ್ಕ, ಇನ್ನೊಂದು ಕವಿತೆಗೆ ನಾನು ಕಾಯ್ತಾ ಇದ್ದೆ, ನಿಮ್ಮದು ಶ್ರೇಷ್ಠವಾಗಿರ್ತಕ್ಕಂಥ ಕವಿತೆಗೆ. ಬೇಕಾದಷ್ಟು ಕವಿತೆ ತಗೊಂಡ್ಬಂದಿದ್ದೀರಿ, ಜೀವಂತವಾದ ದೀಪಾವಳಿ ಕವಿತೆಗಳು, ಮನಸ್ಸಲ್ಲಿ ಬೆಳಕನ್ನು ಹಚ್ಚುವಂಥ ಕವಿತೆಗಳು. ಒಂದು ಕವಿತೆಯನ್ನು ನೀವು ಓದಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಅರಳುವ ಮುನ್ನ ಮೊಗ್ಗು ದಳ ದಳ ಮುಚ್ಚಿಕೊಂಡು ಸಂಭ್ರಮವೋ ಸಂಕೋಚವೋ ಯಾವುದನ್ನೂ ಬಾಯ್ಬಿಡದೆ ಒಳಗೊಳಗೇ ಧ್ಯಾನಸ್ಥ ಲೀನ. ಅರಳುವ ತವಕ ಕತ್ತಲೆದೆಯನ್ನೂ ಮೀರಿ ಬೆಳೆದಾಗ ಸುಂದರ ಬೆಳಗಿನ ಮುಗುಳ್ನಗೆ. ಮೊಗ್ಗು ಹೂವಾಗುವ ಸಂಭ್ರಮಾಚರಣೆ. ಈ ಸಂಭ್ರಮಕ್ಕೆ ಸೇತುವಾಗಬೇಕಾದ ಮನುಷ್ಯನ ಕೈ ಕಾಮಾತುರಗೊಳ್ಳದಿರಲಿ. ಈ ಸಂಭ್ರಮಕ್ಕೆ ಸೇತುವಾಗಬೇಕಾದ ಮನುಷ್ಯನ ಕೈ ಕಾಮಾತುರಗೊಳ್ಳದಿರಲಿ. ಮೊಗ್ಗು ಚಿವುಟುವ ಹಿಂಸೆ ಹೂವಿನ ಆಗಮನವನ್ನು ತಡೆಹಿಡಿಯುತ್ತದೆ. ಮೊಗ್ಗು ಚಿವುಟುವ ಹಿಂಸೆ ಹೂವಿನ ಆಗಮನವನ್ನು ತಡೆಹಿಡಿಯುತ್ತದೆ. ಆನಂತರ ಪ್ರೀತಿ ಅರಳುವುದಿಲ್ಲ. ಬಳ್ಳಿ ಬರಿದಾಗಿ ಭೂಮಿ ಬರಡಾಗುತ್ತದೆ. ಅರಳುವ ಲಕ್ಷ್ಯದಲ್ಲಿ ಪ್ರೀತಿ ಅಡಗಿದೆ. ಒಮ್ಮೆ ಅರಳಿದ ಮೇಲೆ ಹೂವಿನ ಜೀವನಗಾಥೆ ಒಳಿತಿನ ತಂಗಾಳಿಯನ್ನು ಮಾತ್ರ ಹರಡುತ್ತದೆ. ಒಮ್ಮೆ ಅರಳಿದ ಮೇಲೆ ಹೂವಿನ ಜೀವನಗಾಥೆ ಒಳಿತಿನ ತಂಗಾಳಿಯನ್ನು ಮಾತ್ರ ಹರಡುತ್ತದೆ. ನೋವೆಲ್ಲವ ಕಳೆದು. ಪ್ರತಿಯೊಂದು ಕವಿತೆಯನ್ನು ನೀವು ಪೂರ್ತಿ ಮಾಡಿದ ನಂತರ ತುಂಬ ಭಾವುಕರಾಗ್ತೀರಿ. ಇದರ ಅರ್ಥ ನೀವು ಕವಿತೆ ಒಳಗೆ ಪೂರ್ತಿ ಹೋಗಿ ಆಗಿದೆ. ಅದರಿಂದ ಹೊರಗೆ ಬರಲಿಕ್ಕೆ ತುಂಬ ಕಷ್ಟ ಆಗುವಂಥದ್ದು. ನಮ್ಮ ಸುತ್ತಮುತ್ತ ನಡೀತಾ ಇರತಕ್ಕಂತಹ ದೌರ್ಜನ್ಯಗಳನ್ನು ನೋಡ್ತಾ ನೋಡ್ತಾ ಭಾವುಕರಾಗಿರ್ತಕ್ಕಂತಹ ಅಕ್ಕ ಬರೆದಿರ್ತಕ್ಕಂಥ ಕವಿತೆ ಇದು. ತುಂಬ ನೊಂದ್ಕೊಂಡು ಬರೆದಿರ್ತಕ್ಕಂಥ ಕವಿತೆ ಇದು. ಪ್ರತಿಯೊಂದು ಮಗುವನ್ನು ಎದೆಗೆ ಆನಿಸ್ಕೊಂಡು ಬರೆದಿರ್ತಕ್ಕಂಥ ಕವಿತೆ ಇದು. ತುಂಬ ಸುಂದರವಾಗಿ ಸ್ನೇಹಿತರೆ, ಈ ಮೂಲಕ ದೀಪಾವಳಿ ಜೀವಂತವಾಗ್ತಾ ಇದೆ. ಇನ್ನಷ್ಟು ಕವಿತೆಗಳು ಬರಲಿಕ್ಕೆ ಬಾಕಿದೆ ಸ್ನೇಹಿತರೆ. ಒಂದು ವಿರಾಮ ಬೇಕು ಅಂತ ಅನಿಸ್ತದೆ. ವಿರಾಮದ ನಂತರ ಮತ್ತೆ ದೀಪಾವಳಿಯ ಹಣತೆಗಳು ಅರಳುತ್ತವೆ, ಕವಿತೆಗಳನ್ನು ಮುಂದುವರಿಸ್ತೇವೆ.
ಸ್ನೇಹಿತರೆ, ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಮತ್ತೆ ಕೋರ್ತಾ ಇದ್ದೇವೆ. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ. ನಮ್ಮೊಳಗಿನ ಬೆಳಕನ್ನು ಸಾರ್ಥಕಪಡಿಸುವಂಥ ಹಬ್ಬವನ್ನು ಮತ್ತೆ ತೆರೆದ ತೋಳಲ್ಲಿ ಸ್ವಾಗತ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಬೆಳಕಿನ ಹಣತೆಗಳು ಮುಂದುವರಿತವೆ. ಸಣ್ಣ ಸಣ್ಣ ಕವಿತೆಗಳ ಮೂಲಕ, ಸಣ್ಣ ಸಣ್ಣ ಹಣತೆಗಳ ಮೂಲಕ ಜೀವನ ಧರ್ಮವನ್ನು, ಜೀವನ ದರ್ಶನವನ್ನು ಮನವರಿಕೆ ಮಾಡಿಸ್ಕೊಳ್ತಾ ಮಾಡುವಂಥ ಸಾರ್ಥಕವಾಗಿರ್ತಕ್ಕಂಥ ಕಾರ್ಯಕ್ರಮ ಮುಂದುವರಿತಾ ಇದೆ. ನಾನು ಮತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಸ್ವಾಗತ ಮಾಡ್ತೇನೆ. ಸೊ ಜ್ಯೋತಿ ಗುರುಪ್ರಸಾದ್ ಅವರ ತುಂಬ ಭಾವುಕವಾಗಿರ್ತಕ್ಕಂಥ ಆರ್ದ್ರ ಭಾವನೆಯ ಕವಿತೆಗಳ ನಂತರ ಪೂರ್ಣಿಮಾ ಸುರೇಶ್ ಅವರ ಮುಂದಿನ ಕವಿತೆಯನ್ನು ಓದಬೇಕಂತ ವಿನಂತಿ ಮಾಡ್ಕೋತೇನೆ. ಚಂದವಾದ ಕವಿತೆ ಬರ್ತಾ ಇದೆ. ಆ ಹುಡುಗಿ ಅಂತ, ಇದು ನಾನು ಸಮೀಪದಿಂದ ನೋಡಿರುವ ಒಂದು ಹುಡುಗಿ, ಅಂದರೆ ತನ್ನವನಿಗೋಸ್ಕರ ಪ್ರೀತಿ ಕಾದಿಟ್ಟು ಅಲ್ಲಿ ಆದ ನಿರಾಸೆಯನ್ನು ಎದುರಿಸ್ತಿರುವಂಥ ಪರಿಯನ್ನು ನಾನು ಹತ್ತಿರದಿಂದ ನೋಡಿದೆ. ಅದರಿಂದಾಗಿ ಈ ಕವನ ಮೂಡಿ ಬಂದಿದೆ. ಆ ಹುಡುಗಿ. ಈ ರಾತ್ರಿ ಮತ್ತೆ ನನ್ನ ಕಾಡುತ್ತಿಹಳು ಮಲ್ಲಿಗೆ ನಗುವಿನ ಆ ಹುಡುಗಿ. ಈ ರಾತ್ರಿ ಮತ್ತೆ ನನ್ನ ಕಾಡುತ್ತಿಹಳು ಮಲ್ಲಿಗೆ ನಗುವಿನ ಆ ಹುಡುಗಿ. ಶಿಶಿರದ ರಾತ್ರಿಗಳಲ್ಲಿ ಮನವ ಕದವ ತೆರೆದು ಅವನ ಎಳೆತಂದು ನೋವಿನಲ್ಲಿ ಬೆವರುತ್ತಿಹ ಆ ಹುಡುಗಿ. ಶಿಶಿರದ ರಾತ್ರಿಗಳಲ್ಲಿ ಮನದ ಕದವ ತೆರೆದು ಅವನ ಎಳೆತಂದು ನೋವಿನಲ್ಲಿ ಬೆವರುತ್ತಿಹ ಆ ಹುಡುಗಿ. ನೆನಪ ಬೇರನ್ನು ಗಟ್ಟಿಗೊಳಿಸುತ್ತಲೇ ಆಳ ಆಳ ಕೀಳಿಸುತ್ತಲೇ ತನ್ನನ್ನೇ ಕಳೆದುಕೊಂಡ ಆ ಹುಡುಗಿ. ನೆನಪ ಬೇರನ್ನು ಗಟ್ಟಿಗೊಳಿಸುತ್ತಲೇ ಆಳ ಆಳ ಕೀಳಿಸುತ್ತಲೇ ತನ್ನನ್ನೇ ಕಳೆದುಕೊಂಡ ಆ ಹುಡುಗಿ. ಕಪ್ಪು ಕಪ್ಪನೆ ರಾತ್ರಿಯ ನಿಗೂಢ ಗರ್ಭದಲ್ಲಿ ಹೆಪ್ಪುಗಟ್ಟುತ್ತಾ ನಿಂತ ಆ ಹುಡುಗಿ. ಬೆಳಕ ಕಿಂಡಿಯನ್ನು ಮುಚ್ಚಿ ನಗೆಯ ಹಗಲಿಗೆ ಬೆದರಿ ಪ್ರೀತಿ ನೋವಿನಲ್ಲಿ ಸುಖಿಸುತ್ತಿಹ ಆ ಹುಡುಗಿ. ಬೆಳಕ ಕಿಂಡಿಯನ್ನು ಮುಚ್ಚಿ ನಗೆಯ ಹಗಲಿಗೆ ಬೆದರಿ ಪ್ರೀತಿ ನೋವಲ್ಲಿ ಸುಖಿಸುತ್ತಿಹ ಆ ಹುಡುಗಿ. ಕಾಡಿಸದಿರುವೋ ಇರುಳೆ, ಕಾಡಿಸದಿರುವೋ ಇರುಳೆ, ಭ್ರಮೆಯ ಬದುಕನ್ನು ಕಳಚಿಬಿಡು. ಹೊಸ ಬೆಳಕನ್ನು ಹಚ್ಚಿ ಭರವಸೆಯ ದೀಪಾವಳಿ ಅವಳೆಡೆಗೆ ಬರಲಿ. ಹೊಸ ಬೆಳಕನ್ನು ಹಚ್ಚಿ ಭರವಸೆಯ ದೀಪಾವಳಿ ಅವಳೆಡೆಗೆ ಬರಲಿ. ಕಾಡುತ್ತಿಹ ಓ ಹುಡುಗಿ, ಕಾಡುತ್ತಿಹ ಓ ಹುಡುಗಿ, ಅರಳಿ ಬಿಡಲಿ ನಿನ್ನ ಆ ಮಲ್ಲಿಗೆ ನಗೆ. ಸೊ ಭಾರತ ದರ್ಶನದ ಆಶ್ರಯ ವಾಕ್ಯ ಯಾವುದು ಅಂತ ಹೇಳಿದ್ರೆ, ಜಗತ್ತಿನ ಎಲ್ಲ ಬೆಳಕು ಕೂಡ ನಮ್ಮಡೆ ಬರಲಿ ಅಂತ, ಜ್ಞಾನವಾಗಿ ಬರಲಿ ಅಂತ ನಾವು ಆಸೆ ಪಡುವಂಥವ್ರು. ಆ ರೀತಿ ಕತ್ತಲೆಯ ಒಳಗೆ ಕೂತಿರ್ತಕ್ಕಂಥ, ಹುದುಗು ಹೋಗಿರ್ತಕ್ಕಂಥ ಬೆಳಕನ್ನು ಸ್ವಾಗತ ಮಾಡುವಂತಹ ಪದ್ಯ ಅಂತ ನಂಗೆ ಅನಿಸ್ತಾ ಇದೆ. ತುಂಬ ಚಂದವಾಗಿರ್ತಕ್ಕಂಥ ಭಾವನೆಗಳಿದೆ. ಆ ಕಿಂಡಿಯ ಮೂಲಕ ಬೆಳಕು ಬರೋ ಕಲ್ಪನೆ ಬಹಳ ರೋಚಕವಾಗಿರ್ತಕ್ಕಂಥ. ನಿಮ್ಮನ್ನು ಅಭಿನಂದನೆ ಮಾಡ್ತಾ ಇದ್ದೇನೆ. ಬಹಳ ಚಂದವಾಗಿದ್ದ ಕವಿತೆಯನ್ನು ಪ್ರೆಸೆಂಟ್ ಮಾಡಿದ್ದೀರಿ. ಅಕ್ಕ, ನಿಮ್ಮ ಕವಿತೆ ಮೂಗುತಿ ಅಂತ. ಇಲ್ಲಿ ನಾನು ಲೌಕಿಕ ಮೂಗುತಿ ಮತ್ತು ಅಲೌಕಿಕ ಮೂಗುತಿ ತಗೊಂಡಿದ್ದೀನಿ. ಮೂಗುತಿ ಅಂದ ತಕ್ಷಣ ಪುರಂದರದಾಸರು ನೆನಪಾಗ್ತಾರೆ, ಶರೀಫರು ಕೂಡ ನೆನಪಾಗ್ತಾರೆ. ಇಬ್ಬರೂ ಕೂಡ ತಮ್ಮ ತಮ್ಮ ಹೆಂಡತಿಯರ ಮೂಲಕ, ಆ ಮೂಗುತಿ ಸಂಕೇತದ ಮೂಲಕ ಆಧ್ಯಾತ್ಮದ ಬೆಳಕಿಗೆ ಸಾಗಿದವರು. ಜೊತೆಗೆ ಈ ಎರಡು ಧರ್ಮದ್ದು ಸೌಹಾರ್ದದೊಂದು ಮೂರ್ತ ರೂಪ ಆಗುತ್ತೆ. ಯಾಕೆಂದರೆ ಎಲ್ಲ ಕಡೆ ಸೌಹಾರ್ದತೆ ಇಲ್ಲದೆ ಹಿಂಸೆ ಹೆಚ್ಚಿರೋ ಸಮಯದಲ್ಲಿ ಇದು ಒಂದು ಸೇತುವಾಗಕ್ಕೆ ಒಂದು ಪುಟ್ಟ ಕಿರಣ ಅಂತ ನಾನು ತಿಳ್ಕೊಳ್ತೀನಿ. ಮೂಗುತಿ. ನಲ್ಲ ಇನಿಯ ಗಂಡ ಎಂಬ ಈ ಪದ ಸಂಪತ್ತು ಹುಟ್ಟಿಕೊಂಡ ಪರಿಯ ಧ್ಯಾನಿಸುವಾಗ ಎರಡು ಮೂಗುತಿಗಳು ಕಂಡವು ನನಗೆ. ಒಂದು ಪುರಂದರದಾಸರದು, ಇನ್ನೊಂದು ಶರೀಫರದು. ಪುರಂದರದಾಸರು ಕಂಡ ಪತ್ನಿಯ ಮೂಗುತಿ ವಿಷದ ಬಟ್ಟಲಲ್ಲಿ ಸಿಕ್ಕಿ ಲೋಭಿ ನವಕೋಟಿ ನಾರಾಯಣನನ್ನು ಭಕ್ತನನ್ನಾಗಿಸಿ ಶುದ್ಧ ಪ್ರೀತಿಯ ಸಿರಿಯನ್ನೇ ಪದಪದದಲ್ಲೂ ಹರಿಸಿ ಆ ಮೂಗುತಿ ಧರಿಸಿದ ಹೆಂಡತಿಯ ಸಂತತಿ ಸಾವಿರವಾಗಲಿ ಎಂದು ಹರಸಿತು. ಇನ್ನೊಂದು ಶರೀಫರದು. ಗುಟ್ಟಿನಲ್ಲೇ ಶಿಶುನಾಳಧೀಶ ಭಕ್ತಿಯ ಸತಿಗೆ ಕೊಡುವ ಮುತ್ತಿನ ಮೂಗುತಿ. ಎಲ್ಲರಂತಲ್ಲದ ಗಂಡನೆಂಬ ಗಂಡು ಜೀವಮಾನ ಬೆಳಗುವಂತೆ ತೊಡಿಸುವ ಪ್ರೇಮದ ಮೂಗುತಿ. ಸತಿಯ ಮಾನ ಪ್ರಾಣ ಕಾಯುವಂಥ ಜೀವದ ಜೊತೆಗಾರಿಕೆಯ ಮೂಗುತಿ. ಸತಿಯ ಮಾನ ಪ್ರಾಣ ಕಾಯುವಂಥ ಜೀವದ ಜೊತೆಗಾರಿಕೆಯ ಮೂಗುತಿ. ಅಂತರಾತ್ಮದನಿಗೂಡಿಸುತ್ತಿದೆ, ಅಂತರಾತ್ಮದನಿಗೂಡಿಸುತ್ತಿದೆ. ಆತ್ಮವನ್ನು ಗೌರವಿಸುವ ನಲ್ಲನ ಪ್ರೀತಿಯ ಪ್ರಭೆಯಿಂದ ಮಾತ್ರ ಮೂಗುತಿ ಪ್ರಕಾಶಮಾನ. ಆ ಕೊನೆಯ ಸಾಲೆ ಬಹಳ ಭಾವವನ್ನು ಕಟ್ಟಿಕೊಡುವಂಥ ಸಾಲು ಅಂತ ನಂಗೆ ಅನಿಸ್ತದೆ. ಸೊ ಎರಡನ್ನ ಸಮತೋಲನ ಮಾಡ್ತಾ ನೀವು ಹೋಗಿರ್ತಕ್ಕಂಥದ್ದು, ಪುರಂದರದಾಸರನ್ನ, ಶರೀಫರನ್ನ.
ಸೊ ಎರಡು ಧರ್ಮಗಳನ್ನು ಬೆಸೆಯುವಂಥ ಕಲ್ಪನೆ ಕೂಡ ತುಂಬ ಅದ್ಭುತವಾಗಿ ರೋಚಕವಾಗಿರ್ತಕ್ಕಂಥದ್ದು. ಇಷ್ಟ ಆಯಿತು ನನಗೆ ಕವಿತೆ ಅಂತ ಹೇಳ್ತಾರೆ. ಪೂರ್ಣಿಮಕ್ಕ, ಮುಂದಿನ ಕವಿತೆಗೆ ಹೋಗ್ತಾ ಇದ್ದೀರಿ. ಭಾವರಾಗದ ಗುನುಗು ಅಂತ ಕವನವನ್ನು ಓದ್ತೇನೆ. ಇದರ ಬಗ್ಗೆ ಏನನ್ನು ಹೇಳಾರೆ. ನಿನ್ನ ನಗೆ ನಾಟಕದಲ್ಲಿ ಪೋಣಿಸಿಟ್ಟ ನಗುವಿನೊಳಗಿನ ವಿಷಾದ ನಾನು. ನಿನ್ನ ನಗೆ ನಾಟಕದಲ್ಲಿ ಪೋಣಿಸಿಟ್ಟ ನಗುವಿನೊಳಗಿನ ವಿಷಾದ ನಾನು. ಪರದೆ ಮೇಲಕ್ಕೇರಿ ನಕ್ಕು ನಗಿಸಿ ನಗೆಹನಿಗಳ ಬಾಯಗಲಿಸಿ ಆಯುವ ಭಾರವನ್ನು ಕಳಚಿಡುವ ನೋಡುಗ ದಬ್ಬಿದ ದಟ್ಟ ಉಸಿರು ನಾನು. ನಿನ್ನ ಭಾವಕ್ಕೆ ಬಿಂಬವಾಗಿ ಮಾತನ್ನು ಬಿತ್ತಿ ಕೆತ್ತಿ ಹೆಕ್ಕಿ ರಂಗದಲ್ಲಿ ರಂಗನು ಎತ್ತಿಟ್ಟು ಆಟವಾಡುವ ನಟರ ಧನ್ಯತೆಯ ಕಂಕುಳಲಿ ರಚ್ಚೆ ಹಿಡುವ ಪುಟ್ಟ ಅಳಲು ನಾನು. ನಿನ್ನ ಹಳೆಯ ಮೇಜಿನಲ್ಲಿ ಪೇರಿಸಿಟ್ಟ ಬಿಳಿ ಹಾಳೆಗಳಲ್ಲಿ ಉಸಿರಾಡುವ ಅಕ್ಷರಗಳ ನಡುವೆ ಇಳಿಸಲಾಗದ ಖಾಲಿತನ ನಾನು. ಮನದಲ್ಲಿ ಮೂಡಿದ ಚಿತ್ರವನ್ನು ಮುದ್ದಿಸಿ ಹಾಳೆಯೆಡೆಗೆ ಕರೆತಂದಾಗ, ಮನದಲ್ಲಿ ಮೂಡಿದ ಚಿತ್ರವನ್ನು ಮುದ್ದಿಸಿ ಹಾಳೆಯೆಡೆಗೆ ಕರೆತಂದಾಗ ಆ ಲೇಖನಿಯ ಮನೆ ತಲ್ಲಣಿಸಿದ ಮೂಕ ಕ್ಷಣ ನಾನು. ನಿನ್ನೆದೆಯ ಕ್ಯಾನ್ವಾಸಿನಲ್ಲಿ ಭಾವಕುಂಚವನ್ನು ಅದ್ದಿ ಬಳಿದ ಗೆರೆಗಳಲ್ಲಿ ಸೊಟ್ಟಗಾದರೂ ಅಳಿಸದೆ ನಿಂತ ಹರಕು ಚಿತ್ರ ನಾನು. ನಿನ್ನ ಶ್ರುತಿಗೊಂಡ ಸಂಗೀತದಲ್ಲಿ ರಾಗ ಆಲಾಪಗಳಲ್ಲಿ ಮುದುಡಿ ಕೂತ ನಿನ್ನೊಳಗಿನ ಗುನುಗುನುಗುವಿಕೆ ನಾನು. ನಿನ್ನ ಹೂತೋಟದಲ್ಲಿ ಅರಳಿದ ಬಣ್ಣದ ಹೂಗಳ ನಡುವೆ ಮೊಣಕಾಲೂರಿ ಕೂತ ಚೂಪು ಮಲ್ಲಿಗೆ ನಾನು. ಸೊ ಪರಿಪೂರ್ಣತೆಯಲ್ಲಿ ಕೂಡ ಒಂದು ಅಪರಿಪೂರ್ಣವಾಗಿರ್ತಕ್ಕಂಥ ಗೆರೆಯನ್ನು ಹುಡುಕುವಂಥ ಕೆಲಸ ಇದು. ಅದನ್ನು ಕೂಡ ಪ್ರೀತಿಸುವಂಥದ್ದು. ಜಗತ್ತಿನ ಒಳ್ಳೆತನಗಳ ಮಧ್ಯೆ ಕೂಡ ಒಂದು ಕೆಡುಕುತನವನ್ನು ಕೂಡ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ನಮ್ಗೆ ರಾಮ ಎಷ್ಟು ಆಪ್ತನಾಗ್ತಾನೆ, ರಾವಣ ಅಷ್ಟೇ ಆಪ್ತನಾಗಬೇಕು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಕವಿತೆ ಇದು. ಒಳ್ಳೆತನವನ್ನು ಕೆಟ್ಟತನವನ್ನು ಸ್ವಾಗತಿಸುವಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕವಿತೆ ಅಂತ ನಂಗೆ ಅನಿಸ್ತದೆ. ನಿಮ್ಮ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಕಾರ್ಯಕ್ರಮದ ಕೊನೆಯ ಕವಿತೆಯನ್ನು ಜೊತೆಗೆ ಓದ್ತಾರೆ. ಆ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಬೀಳ್ಕೊಡ್ತೇವೆ. ತುಂಬ ಆರ್ದ್ರ ಭಾವನೆ ಕವಿತೆ ಅದು. ಓದಿ, ನಾನು ಕೇಳಲಿಕ್ಕೆ ಸಿದ್ಧನಾಗಿದ್ದೇನೆ. ಕವಿತೆ ದೀಪಾವಳಿ ಅಂತಾನೆ. ದೀಪಾವಳಿ ಇದು ನೇರವಾಗಿ ದೀಪಾವಳಿ ಅಂತಂದರೆ ಸಂಭ್ರಮ, ಹೌದು. ಆದರೆ ಸಂಭ್ರಮ ಅನ್ನೋದು ನಮ್ಮ ಅರಿವಿನ ಭಾಗವಾಗಿ ಒಬ್ಬರೇ ಇದ್ದಾಗ ಕೂಡ ಹೇಗೆ ಸಂಭ್ರಮ ಆಗುತ್ತೆ, ಸಮೂಹದಲ್ಲಿ ಕೂಡ ಹೇಗೆ ಸಂಭ್ರಮ ಆಗುತ್ತೆ, ಜೊತೆಗೆ ಆ ದೀಪದ ಬೆಳಕು ನೋವಿನ ಪರಾಕಾಷ್ಠೆಯಲ್ಲಿ ಇದ್ದಾಗ ಕೂಡ ಹೇಗೆ ಸಹಕಾರಿಯಾಗುತ್ತೆ ಅನ್ನುವಂಥ ದೀಪವನ್ನು ಬೆಳಕಿನ ಕುಡಿಯಾಗಿ ಕಾಯುವ ಘನತೆಯಾಗಿ ಕಂಡ ಒಂದು ಅಂತರಾತ್ಮದ ಬೆಳಕಿನ ರೂಪಕ ಅಂತ ಹೇಳ್ಬೋದು. ಇದು ದೀಪ ಹಚ್ಚಿ ದೀಪವನ್ನು ನೋಡ್ತಾನೆ ಮನಸ್ಸಿನಲ್ಲಿ ತಾನೇ ತಾನಾಗಿ ನೇಯ್ದುಕೊಂಡ ಭಾವ. ದೀಪಾವಳಿ ಕುಡಿ ದೀಪದ ಬೆಳಗುತ್ತಿರುವ ಜ್ವಾಲೆಯ ಮುಂದೆ ತದೇಕ ಚಿತ್ತ ನಿಂತೆ. ಹಳದಿ ಕೆಂಪು ಮಿಶ್ರಿತ ಉರಿಯೊಡನೆ ಕಂಪಿಸುತ್ತ ಬತ್ತಿ ಇದು ಇಷ್ಟಿಷ್ಟೇ ಕ್ರಮದಲ್ಲಿ ಉರಿಯುತ್ತಿದ್ದರೂ ಅದೆಷ್ಟು ಪ್ರಶಾಂತ. ತೈಲದ ಪಾತ್ರಕ್ಕೆ ಅರ್ಥ ಈ ಕುಡಿ ಬೆಳಕು. ತೈಲದ ಪಾತ್ರಕ್ಕೆ ಅರ್ಥ ಈ ಕುಡಿ ಬೆಳಕು. ಶಬ್ದಾರ್ಥವೊಂದಾದ ಅರ್ಧನಾರೀಶ್ವರನಂತೆ, ಶಬ್ದಾರ್ಥವೊಂದಾದ ಅರ್ಧನಾರೀಶ್ವರನಂತೆ. ಬತ್ತಿ ಚಿಕ್ಕದಾಗುತ್ತ ಎಣ್ಣೆ ಕಡಿಮೆಯಾಗುತ್ತ ಬಂದರೂ, ಬತ್ತಿ ಚಿಕ್ಕದಾಗುತ್ತ ಎಣ್ಣೆ ಕಡಿಮೆಯಾಗುತ್ತ ಬಂದರೂ ಬೆಳಕನ್ನು ಪಡೆದ ದೀಪದ ಸುತ್ತಿನ ಕತ್ತಲ ಸ್ಥಳ ಧನ್ಯತೆಯಿಂದ ಬೀಗಿರುತ್ತದೆ. ಕತ್ತಲೆಯ ಒಂಟಿತನ ದೀಪದ ಸನಿಹವನ್ನು ಸದಾ ಬಯಸುತ್ತಿರುತ್ತದೆ. ವಿರಹವನ್ನು ಬೆಳಗಿಸುವ ಮಿಡಿತದ ಸಂದೇಶದಂತೆ ಕತ್ತಲೆಯ ತಪ್ತ ಹೃದಯವನ್ನು ಸಂತೈಸಲು ಇರುವ ಏಕೈಕ ಪ್ರಾಣ ದೀಪದಂತೆ ಈ ದೀಪಾವಳಿಯ ಬೆಳಕು. ಕತ್ತಲೆಯ ತಪ್ತ ಹೃದಯವನ್ನು ಸಂತೈಸಲು ಇರುವ ಏಕೈಕ ಪ್ರಾಣ ದೀಪದಂತೆ ಈ ದೀಪಾವಳಿಯ ಬೆಳಕು ಕಣ್ಣ ಕುಡಿ ದೀಪವನ್ನು ಕಾಯುತ್ತದೆ. ಕಣ್ಣ ಕುಡಿ ದೀಪವನ್ನು ಕಾಯುತ್ತದೆ. ಕಣ್ಣ ಕುಡಿ ದೀಪವನ್ನು ಕಾಯುತ್ತದೆ. ಅಲ್ಲಿ ಶಬ್ದವನ್ನು ಒಡೆದು ಒಂದು ವ್ಯುತ್ಪತ್ತಿಯನ್ನು ಕ್ರಿಯೇಟ್ ಮಾಡಿದಿರಿ. ಬಹಳ ಸುಂದರವಾಗಿರ್ತಕ್ಕಂಥ ಸಾಲುಗಳು ಇಷ್ಟ ಆಯಿತು ನನಗೆ. ಅಲ್ಲಿ ತುಂಬ ನನಗೆ ಟಚ್ ಆದ ಸಾಲುಗಳು ಯಾವುದು ಅಂತ ಹೇಳಿದರೆ, ಈ ಬತ್ತಿ ಉರಿತಾ ಇದ್ರೂ ಕೂಡ ಅದು ತಣ್ಣನೆಯ ಭಾವನ ಉಂಟು ಮಾಡ್ತದೆ ಅಂತ ಹೇಳುವಂಥದ್ದು.
ಯಾವುದೇ ಸಂಘರ್ಷವನ್ನು ಉಂಟು ಮಾಡೋದಿಲ್ಲ. ಜಗತ್ತಿಗಿಂತ ಬೆಳಕು ಇವತ್ತು ಬೇಕಾಗಿದೆ. ಬೆಂಕಿ ಹಚ್ಚುವಂತಹ ಬೆಳಕು ಬೇಡ ನಮಗೆ. ಸೊ ಮನಸ್ಸಿನ ತಾಪವನ್ನ ಶಮನಗೊಳಿಸುವಂತಹ ಬೆಳಕು ಬೇಕು, ಆರ್ದ್ರವಾಗಿರ್ತಕ್ಕಂಥ ಭಾವವನ್ನ. ಮತ್ತೆ ಸ್ಥೈರ್ಯ ಕಳ್ಕೋಬಾರ್ದು ಅಂತ, ಆತ್ಮಸ್ಥೈರ್ಯ ಯಾವುದೇ ಕಾರಣಕ್ಕೂ ಕಳ್ಕೊಳ್ದೇ ಇದ್ದಂಥ ಒಂದು ಮನಸ್ಥಿತಿ. ಸ್ನೇಹಿತರೆ, ಇವತ್ತು ಸುಂದರವಾಗಿರ್ತಕ್ಕಂಥ ಕವನಗಳ ಮೂಲಕ ದೀಪಾವಳಿ ಹಬ್ಬವನ್ನ ಬಹಳ ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೇವೆ. ಹೌದು, ದೀಪಾವಳಿ ಹಬ್ಬದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ಜ್ಯೋತಿ ಗುರುಪ್ರಸಾದ್ ಅವರು, ಪೂರ್ಣಿಮಾ ಸುರೇಶ್ ಅವರು ಕಟ್ಟಿಕೊಟ್ಟಿರ್ತಕ್ಕಂಥ ಕವಿತೆಗಳು, ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಬೆಳಕಿನ ಭಾವನೆಗಳಿದೆ, ಬೆಳಕಿನ ಭಾವ ಇದೆ. ಅದರಲ್ಲಿ ಕೆಲವು ಪದ್ಯಗಳಂತೂ ಈ ಕಾರ್ಯಕ್ರಮಕ್ಕೋಸ್ಕರ ಸಿದ್ಧಗೊಂಡಿರ್ತಕ್ಕಂಥ ಅನಿಸ್ತಾ ಇದೆ. ಹೌದು ಸ್ನೇಹಿತರೆ, ಕಾರ್ಯಕ್ರಮ ಸಾರ್ಥಕ ಆಗ್ತಾ ಇದೆ. ಬೆಳಕಿನ ಹಬ್ಬವನ್ನು ಈ ರೀತಿ ಆಚರಣೆ ಮಾಡುವಂಥ ಒಂದು ಸುಂದರವಾದ ಕಲ್ಪನೆ ಇವತ್ತು ಸಾಕ್ಷಾತ್ಕಾರಗೊಳ್ತಾ ಇದೆ. ಅದಕ್ಕೆ ಕಾರಣರಾಗಿರ್ತಕ್ಕಂಥ ಜ್ಯೋತಿ ಗುರುಪ್ರಸಾದ್ ಅವರಿಗೆ ಮತ್ತು ಪೂರ್ಣಿಮಾ ಸುರೇಶ್ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಮೂಲಕ ಇವತ್ತಿನ ಕಾರ್ಯಕ್ರಮ ತುಂಬ ಸಾರ್ಥಕ ಆಗಿರ್ತಕ್ಕಂಥದ್ದು. ಇಬ್ಬರು ಅಕ್ಕಂದಿರಿಗೆ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾಡಿನ ಸಮಸ್ತ ಜನತೆಗೆ ಮತ್ತೆ ದೀಪಾವಳಿ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇನೆ. ಸ್ಪಂದನವಾಹಿ ನೋಡ್ತಾ ಇರಿ, ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಕಾಳಜಿಯಿಂದ. ಥ್ಯಾಂಕ್ ಯು ವೆರಿ ಮಚ್.